कृष्ण करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो कृष्ण करुणा सिन्धो दीनबन्धो जगत्पते गोपेश गोपिका काष्ठाय भूतले श्रीमते भक्तिवेदान्ता स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಿನ್ನೆ ನಾವು ಏನು ತಿಳ್ಕೊಂಡ್ವಿ ಅಂತ ಸಂಕ್ಷಿಪ್ತವಾಗಿ ನಾವು ನೋಡ್ಲಿಕ್ಕೆ ಹೋದಾಗ ನಿನ್ನ ಅಧ್ಯಾಯ 1 ಮತ್ತೆ 2ರಿಂದ ನಾವು ಏನ್ ತಿಳ್ಕೊಂಡ್ವಿ, ಯಾರು ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ, ಕ್ಷಮೆ ಇರಲಿ. ಸೊ ನಿನ್ನೆ 1 ಮತ್ತೆ 2ರಿಂದ ನಾವು ಏನನ್ನ ಅರ್ಥ ಮಾಡಿಕೊಂಡಿದ್ದೀವಿ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ ನನ್ನ ಸೌಂಡ್? ಒಂದನೇ ಅಧ್ಯಾಯದಲ್ಲಿ ಏನಾಗತ್ತೆ? ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಯುದ್ಧ ಮಾಡೋದಿಲ್ಲ ಅಂತ ಹೇಳಿ 5 ಕಾರಣವನ್ನ ಕೊಡ್ತಾನೆ. ಆ ಕಾರಣಗಳು ಯಾವುದು? ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸುತ್ತೆ ಪ್ರಭುಜಿ. ಹರೇ ಕೃಷ್ಣ, ಕೇಳಿಸುತ್ತೆ ಪ್ರಭುಜಿ. ಕೇಳಿಸ್ತಾ ಇದೆ? ಪಾಪ ಬರುತ್ತೆ ನನ್ನ. ಹರೇ ಕೃಷ್ಣ ಪ್ರಭು. ಕೇಳಿಸ್ತಾ ಇದೆ. ಗುರು ಹಿರಿಯರನ್ನ ಕೊಂದ್ರೆ ಪಾಪ ಬರುತ್ತೆ ಪ್ರಭುಜಿ. ಆಮೇಲೆ ಇಷ್ಟು ಯಾರು ಇಲ್ದ ಆದ್ಮೇಲೆ ಅದನ್ನ ರಾಜ್ಯ ತಗೊಂಡೆ ನಾವ್ ಏನ್ ಮಾಡ್ಬೇಕು ಅನ್ನೋದಂತೂ ಏನ್ ಮಾಡ್ಬೇಕು, ಅದು ಅದ್ರ ಸುಖ ಪಡೋದು ಏನಿದೆ ಅಂತ ಅದು ಹೇಳ್ತಾನೆ ಪ್ರಭುಜಿ ಅರ್ಜುನ. ಸೊ ಒಂದನೇದಾಗಿ ಸಹಾನುಭೂತಿ, 2ನೇದಾಗಿ ಯಾಕೆ ನನಗೆ ಯಾವ ಸಂತೋಷ ಇದೆ ಇದರಿಂದ ಅನ್ನುವಂತಹದ್ದು, 3ನೇದಾಗಿ ಪಾಪ ಬರುತ್ತೆ ಅನ್ನುವಂತಹದ್ದು, ಪಾಪ ಚಟುವಟಿಕೆಗಳ ಭಯ, 4ನೇದಾಗಿ ಕುಟುಂಬ ಸಂಪ್ರದಾಯದ ನಾಶ, ನಿರ್ಣಯ ಮತ್ತೆ ಗೊಂದಲ, ಅವನಿಗೆ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ 2ನೇ ಅಧ್ಯಾಯದಲ್ಲಿ ನಾವು ಇದಕ್ಕೆ ಭಗವಂತನ ಉತ್ತರವನ್ನ ನೋಡಿದ್ವಿ. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಸಹಾನುಭೂತಿಗೆ ಹೇಳ್ದ ನಾವು ದೇಹವಲ್ಲ, ನಾವೆಲ್ಲ ಆತ್ಮ ಅನ್ನೋದನ್ನ ನಾವು ನಿನ್ನೆ ತಿಳ್ಕೊಂಡ್ವಿ ಅಲ್ವಾ? ಆಮೇಲೆ ಸಂತೋಷವಿಲ್ಲ ಅನ್ನೋ ಹೇಳ್ತಾನೆ, ನೀನು ನಿನ್ನ ಕರ್ತವ್ಯವನ್ನ ಮಾಡು. ಯಾಕೆಂದ್ರೆ ನಿನಗೆ ಗೆದ್ರೆ ರಾಜ್ಯ, ಸತ್ರೆ ಸ್ವರ್ಗ, ಅದರಿಂದ ನೀನು ಯುದ್ಧವನ್ನ ಮಾಡು ಅನ್ನುವಂಥದ್ದನ್ನ ಹೇಳ್ತಾನೆ. ಪಾಪ ಚಟುವಟಿಕೆಗಳ ಭಯ ಅಂತ ಹೇಳಿದ್ರೆ ಭಕ್ತಿಯನ್ನ ಮಾಡೋದ್ರಿಂದ ನಮಗೆ ಎಂತಹ ಭಯಂಕರವಾದಂತಹ, ಇದು ಸ್ವಲ್ಪ ಭಕ್ತಿಯನ್ನ ಮಾಡೋದ್ರಿಂದ ಅದು ನಮ್ಮನ್ನ ಮಹಾ ಭಯದಿಂದ ಕಾಪಾಡುತ್ತೆ ಅನ್ನೋದನ್ನ ಭಗವಂತ ಹೇಳ್ತಾನೆ. ಕುಟುಂಬ ಸಂಪ್ರದಾಯದ ನಾಶ, ಆದ್ರೆ ಇಲ್ಲಿ ಏನ್ ಹೇಳ್ತಾನೆ ಅವನು? ವರ್ಣಸಂಕರ ಅನ್ನುವಂಥದ್ದನ್ನ ತಡೆಯಲಿಕ್ಕೆ ನಾವು ಹೇಗೆ ಭಕ್ತಿಯನ್ನ ಮಾಡೋದ್ರಿಂದ, ಹೇಗೆ ಒಂದು ಜಲಾಶಯ ಏನು ಇದಿದೆ, ಅದು ಒಂದು ಚಿಕ್ಕ ನೀರಿನ ಹನಿಯಲ್ಲಿ ಒಂದು ಬಾವಿ ಮಾಡುವಂತಹದ್ದು ಕೆಲಸವನ್ನ, ಬಾವಿಯಲ್ಲಿರುವಂತಹ ನೀರು ಮಾಡುವಂತ ಕೆಲಸವನ್ನ ಜಲಾಶಯದ ನೀರು ಸಹಿತ ಮಾಡುತ್ತೆ ಅನ್ನುವಂಥದ್ದು. ಅದರಂದ್ರೆ ವೇದಗಳ ಹಿಂದಿನ ಅರ್ಥವನ್ನ ನಾವು ಭಕ್ತಿಯಿಂದ ಅರ್ಥ ಮಾಡಿಕೊಳ್ಳಬಹುದು. ವೇದಗಳಿಂದ ಮಾಡುವಂತಹ ಫಲ ನಮಗೆ ಬರೀ ಭಕ್ತಿಯನ್ನ ಮಾಡೋದ್ರಿಂದ ಸಹಿತ ಸಿಗತ್ತೆ, ಅದನ್ನು ನಾವು ಕಳ್ಕೊಳ್ಳೋದಿಲ್ಲ. ಅದರಿಂದ
ನಾವು ಆ ರೀತಿಯಾಗಿ ಆದರ್ಶಪ್ರಾಯರಾಗಿ ನಾವು ನಮ್ಮ ಪೀಳಿಗೆಯ ಭಕ್ತಿಯ ಅದನ್ನ ಕೊಟ್ಟಾಗ ಈ ವರ್ಣಸಂಕರ ಅಥವಾ ಏನು ಈ ದುಷ್ಪ್ರಜೆಗಳ ಅಥವಾ ಅವರು ಮಾರ್ಗದರ್ಶನವಿಲ್ಲದೆ ಇರುವಂತಹ ಕುಟುಂಬರ ಹಿರಿಯ ತಲೆಗಳು ಅಂದ್ರೆ ಯುದ್ಧದಲ್ಲಿ ಮಡಿದರೆ ಅವರಲ್ಲಿರುವಂತಹ ಹೆಂಗಸರು ಅಥವಾ ಮಕ್ಕಳ ಕತೆ ಏನಾಗತ್ತೆ ಅನ್ನುವಂಥದ್ರ ಪ್ರಶ್ನೆ ಬರುತ್ತೆ ಇಲ್ಲಿ. ಅವರೆಲ್ಲ ದುಷ್ಪ್ರಜೆಗಳಾಗ್ತಾರೆ ಅನ್ನುವಂಥದ್ದು. ಆದ್ರೆ ಅವನು ಹೇಳ್ತಾನೆ ಅವರು ದುಷ್ಪ್ರಜೆಗಳಾಗೋದಿಲ್ಲ. ಯಾವಾಗ ನಾವು ಆದರ್ಶಪ್ರಾಯರಾಗಬೇಕು. ವರ್ಣಸಂಕರವನ್ನ ತಡೆಯಲಿಕ್ಕೆ ಇದು ವರ್ಣಸಂಕರ ಅಂತ ಇದನ್ನ ಕರೀತಾರೆ. ಯಾಕೆ ಅಂದ್ರೆ ಅಲ್ಲಿ ಅಸಂಬದ್ಧತೆ ಅಂದ್ರೆ ಆಗತ್ತೆ ಅನ್ನುವಂಥದ್ದು. ಅದರಿಂದ ಆದರ್ಶಪ್ರಾಯರು ನಾವು ಆಗ್ಬೇಕು. ಭಕ್ತಿಯನ್ನ ನಾವು ಮಾಡೋದ್ರಿಂದ ಅವರು ನಮ್ಮನ್ನ ನೋಡಿ ಅವರು ಭಕ್ತಿಯ ಮಾರ್ಗದಲ್ಲಿಯೇ ನಡೀತಾರೆ. ಆವಾಗ ಇಂತಹ ಪರಿಸ್ಥಿತಿ ಬರೋದಿಲ್ಲ. ನಿರ್ಣಯದ ಬಗ್ಗೆ ಹೇಳ್ತಾನೆ, ಭಕ್ತಿಯೇ ನಿರ್ಣಯ ಅನ್ನುವಂಥದ್ದನ್ನು ಭಗವಂತ ಹೇಳ್ತಾನೆ. ಇವತ್ತು 3 ಮತ್ತೆ 4 ಬಗ್ಗೆ ನಾವು ತಿಳ್ಕೊಳ್ಳುವಾಗ 3ನೇ ಅಧ್ಯಾಯದಲ್ಲಿ ತ್ಯಜಿಸುವಿಕೆ ಅಥವಾ ಕ್ರಿಯೆ ಅಂದ್ರೆ ಇಲ್ಲಿ ಕರ್ಮವನ್ನ ಮಾಡುವುದನ್ನ ಬಿಟ್ಬಿಡ್ಬೇಕೋ ಅಥವಾ ನಾನು ಕರ್ಮವನ್ನ ಮಾಡಬೇಕೋ ಅನ್ನುವಂತಹದ್ದನ್ನ ದ್ವಂದ್ವತೆಯ ಮುಂದಿನ ಇದಾಗಿ ಅವನು ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ. ಭಗವಂತ ಹೇಳ್ತಾನೆ ನಿಷ್ಕಾಮ ಅಂದ್ರೆ ಈ ಕರ್ಮ ಮಾಡ್ಬೇಕೋ ಬಿಡ್ಬೇಕು, ಅದಕ್ಕೆ ಉತ್ತರವನ್ನ ಅವನು ಕೊಡ್ತಾನೆ. ನಿಷ್ಕಾಮ ಕರ್ಮ ಯೋಗ ಜ್ಞಾನ ಯೋಗಕ್ಕಿಂತಲೂ ಉತ್ತಮವಾದದ್ದು ಅನ್ನೋದನ್ನ ಹೇಳ್ತಾನೆ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ನು ಮುಂದೆ ಗೊತ್ತಾಗತ್ತೆ ಜ್ಞಾನ ಯೋಗ ಅಂದ್ರೆ ಏನು ಅಂತ. ಇವತ್ತು ಕರ್ಮಯೋಗದಲ್ಲಿ ನಮಗೆ ನಿಷ್ಕಾಮ ಕರ್ಮ ಅಂದ್ರೆ ಏನು ಅನ್ನೋದು ಅರ್ಥ ಆಗತ್ತೆ. ಕರ್ಮಕಾಂಡದಿಂದ ಕರ್ಮಯೋಗ ಅನ್ನುವಂತಹದ್ದು ಅಂದ್ರೆ ನಾವು ಮಾಡುವಂತಹ ಕರ್ಮಕಾಂಡ ಏನು ಅಂದ್ರೆ ಸಕಾಮ ಕರ್ಮ, ಅದು ಕರ್ಮಯೋಗವಾಗತ್ತೆ. ಆದ್ರೆ ನಿಜವಾಗಿ ನಿಷ್ಕಾಮ ಕರ್ಮವನ್ನ ಮಾಡೋದ್ರಿಂದ ಅದು ನಮಗೆ ಯಾವುದೇ ರೀತಿಯಾದಂತಹ ಕರ್ಮಫಲಗಳಿಂದ ದೂರವಿಡತ್ತೆ. ನಮಗೆ ಅದು ಅದರ ಬಂಧನಕ್ಕೆ ನಾವು ಒಳಗಾಗೋದಿಲ್ಲ. ಅದರಿಂದ ಯಾರು ಶ್ರೇಷ್ಠನಾದವನು ಇರ್ತಾನೋ ಅವನು ಮೊದಲು ತಾನು ನಡೆದು ತೋರಿಸ್ಬೇಕಾಗತ್ತೆ. ಯದ್ಯದಾಚರತೆ ಶ್ರೇಷ್ಠ ಅನ್ನುವಂತಹದ್ದು. ಸೊ ನಮ್ಮ ಶ್ರೇಷ್ಠ ಶತ್ರು ಯಾರು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳುವಂತಹದ್ದು ಇವತ್ತಿನ ಅಧ್ಯಾಯದಲ್ಲಿ. ಎಲ್ಲ ಅರ್ಜುನ ಕೇಳ್ತಾ ಇದ್ದಾನೆ, ಏಕಂ ವದ, ನನಗೆ ಯಾವ್ದಾದ್ರು ಒಂದನ್ನ ಹೇಳು. ಸೊ ಇವತ್ತು ನಾವು 3 ಮತ್ತೆ 4ನೆಯ ಅಧ್ಯಾಯವನ್ನ ಕವರ್ ಮಾಡಲಿಕ್ಕೆ ಇದ್ದೇವೆ. ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ರಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಇವತ್ತಿನ ಅಧ್ಯಾಯವನ್ನ ಮಾಡೋಣ. ಯಾರಿಗಾದ್ರೂ ಅರ್ಥ ಓದಬೇಕು ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ, ನಾವು ಅರ್ಥವನ್ನ ಓದ್ಲಿಕ್ಕೆ ನಿಮಗೆ ಅವಕಾಶವನ್ನ ಕೊಡ್ತೇವೆ. ಧನ್ಯವಾದಗಳು. ಸೊ ಅರ್ಜುನ ಉವಾಚ ಜಾಯಸಿ ಚೇತ್ ಚರ್ಮ ಕರ್ಮಣಸ್ತ ಮತ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಸೊ ಅರ್ಜುನ ಹೇಳ್ತಾನೆ, ಹೇ ಅರ್ಜುನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನ ಈ ಘೋರ ಯುದ್ಧದಲ್ಲಿ ನೀನು ತೊಡಗಿಸಲು ಏಕೆ ಬಯಸುವೆ? ಈಗ ಬುದ್ಧಿ ಅನ್ನುವಂಥದ್ದನ್ನ ಹೇಳ್ತಾನೆ ಅವನು, ಭಗವಂತನಲ್ಲಿ ಇಡ್ಬೇಕು ಅನ್ನುವಂಥದ್ದು. ಆದ್ರೆ ಆ ಬುದ್ಧಿ ಅನ್ನುವಂಥದ್ದು ಕಾಮ್ಯ ಕರ್ಮಕ್ಕಿಂತಲೂ ಉತ್ತಮವಾದದ್ದು. ಕಾಮ್ಯ ಕರ್ಮ ಅಂದ್ರೆ ಏನು? ನಮ್ಮ ಇಂದ್ರಿಯ ತೃಪ್ತಿಗಾಗಿ ನಾವು ಮಾಡುವಂತಹ ಕರ್ಮ ಕೆಲಸಗಳು, ಅದಕ್ಕಿಂತಲೂ ಬುದ್ಧಿ ಉತ್ತಮ ಅಂತ ಹೇಳ್ತಾ ಇದ್ರಿ. ನನ್ನ ಬುದ್ಧಿ ಹೇಳ್ತಾ ಇದೆ ಯುದ್ಧ ಮಾಡಬೇಡ ಅಂತ. ನಾನು ಮಾಡೋದಿಲ್ಲ. ಯಾಕೆ? ಮತ್ತೆ ಯಾಕೆ ನೀನು ನನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದೀಯಾ ಅನ್ನೋದನ್ನ ಅರ್ಜುನ ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಲೋಕೇಸ್ಮಿನ್ ದ್ವಿವಿಧ ನಿಷ್ಠ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮ ಯೋಗೇನ ಯೋಗಿನಾಂ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಪ್ರಯತ್ನಿಸುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಸೊ ಈ ಅಂದ್ರೆ ಇವನು ಹೇಳ್ತಾ ಇದ್ದೇನು? ಆತ್ಮ ಸಾಕ್ಷಾತ್ಕಾರ, ಆತ್ಮದ ಪರಮಾತ್ಮನ ಜೊತೆಗೆ ಸಂಬಂಧ. ಅದು ಹೇಗೆ ಜನರು ಅದನ್ನ ಪಡಿತಾರೆ? 2 ಬಗೆಯವರು. ಒಂದು ಅನುಭವಗಮ್ಯ, ಕೆಲವರು ನಡೆದಿರುವಂತಹದ್ದು, ತತ್ವಜ್ಞಾನದ ಊಹೆಯ ಅಂದ್ರೆ ಅವರು ಹೀಗೆ ಹೇಳಿದ್ದಾರೆ ಹೀಗಾಗಬಹುದು ಅನ್ನುವಂತ ನಾವು ಊಹಿಸಿಕೊಂಡು ಆ ರೀತಿಯಾಗಿ ಮಾಡೋದ್ರಿಂದ ಸಹಿತ ನಾವು ಪ್ರಯತ್ನ ಮಾಡಬಹುದು ಆತ್ಮ ಸಾಕ್ಷಾತ್ಕಾರಕ್ಕೆ. ಇನ್ನೊಂದು ಭಕ್ತಿಯನ್ನ ಮಾಡೋದರ ಮುಖಾಂತರ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡ್ತಾರೆ. ಇದು 2 ಬಗೆಯ ಜನರು
ಅನ್ನೋದನ್ನ ಹೇಳ್ತಾನೆ. ಸೊ ಮುಂದೆ ನ ಕರ್ಮ ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸ್ತನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಸೊ ಯಾರಾದ್ರೂ ಅರ್ಥ ಓದ್ತೀರಾ? ಹರೇ ಕೃಷ್ಣ. ಎಲ್ಲರೂ ತುಂಬಾ ಸೈಲೆಂಟ್ ಆಗಿದ್ದೀರಿ. ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಅಂದ್ರೆ ಕಾರ್ಯ ಮಾಡೋದರಿಂದ ನಮಗೆ ಪರಿಪೂರ್ಣತೆ, ಅಂದ್ರೆ ನಾವು ನಿಷ್ಕಾಮ ಕರ್ಮವನ್ನ ಮಾಡೋದ್ರಿಂದಲೂ ಸಹಿತ ನಮಗೆ ಪರಿಪೂರ್ಣತೆ ಸಿಗತ್ತೆ ಅನ್ನುವಂಥದ್ದಿಲ್ಲ. ಯಾಕೆಂದ್ರೆ ಆ ರೀತಿ ಮಾಡಿಕೊಂಡು ಕೆಲವರು ಮತ್ತೆ ಮಾಯೆಯ ಇದಕ್ಕೆ ಬಂದವರಿದ್ದಾರೆ. ಅದರಿಂದ ಅವನು ಹೇಳ್ತಾನೆ, ಅಥವಾ ಎಲ್ಲವನ್ನ ನಾನು ಬಿಟ್ಬಿಟ್ಟು ನಾನು ಎಲ್ಲ ಬಿಟ್ಟಿದ್ದೇನೆ, ರಾಜ್ಯ ಬಿಟ್ಟಿದ್ದೇನೆ, ಅಥವಾ ನನ್ನ ಮನೆ ಮಠ ಎಲ್ಲವನ್ನ ಬಿಟ್ಟಿದ್ದೇನೆ ನಾನು ಅಂತ ತಿಳ್ಕೊಂಡು ಆ ರೀತಿಯಾಗಿ ಎಲ್ಲಾದ್ರೂ ಕಾಡಿಗೆ ಹೋಗಿ ಆ ರೀತಿ ಮಾಡುವಾಗಲೂ ಅವರು ಪರಿಪೂರ್ಣತೆಯನ್ನು ಸಾಧಿಸ್ತಾರೆ ಅನ್ನೋದನ್ನ ಹೇಳಲಿಕ್ಕಾಗೋದಿಲ್ಲ ಅನ್ನೋದನ್ನು ಹೇಳ್ತಾನೆ. ಅವರು ಸಾಧಿಸಲು ಸಾಧ್ಯವಿಲ್ಲ. ಆ ರೀತಿಯಾಗಿ ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ. ಅದಕ್ಕೆ ಏನು ಮಾಡಬೇಕು ಹಾಗಿದ್ರೆ ಅನ್ನೋದನ್ನ ನಾನು ಮುಂದೆ ಹೇಳ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಯತ್ಯ ಕರ್ಮಕರತ್ ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದೇ ಇರಲು ಸಾಧ್ಯವಿಲ್ಲ. ಪ್ರಕೃತಿಯಿಂದ ಬಂದಂತಹ ಗುಣಗಳಿಂದ, ಪ್ರಕೃತಿಯಿಂದ ಬಂದಂತಹ ಗುಣಗಳು ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮುಂದೆ ಅರ್ಥ ಆಗತ್ತೆ. ಪ್ರಕೃತಿಯ ಗುಣಗಳ ಬಗ್ಗೆ ಒಂದು ಅಧ್ಯಾಯ ಇದೆ. 3 ಗುಣಗಳು, ಸತ್ವ ರಜ ತಮ ಅನ್ನುವಂಥದ್ದು. ಈ 3 ಗುಣಗಳಲ್ಲಿ ಪ್ರಕೃತಿಯಿಂದ ಬಂದಂತಹ ಗುಣಗಳು. ಅದರ ಬಗ್ಗೆ ಡೀಟೇಲ್ಸ್ ಅನ್ನು ನಾವು 13ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಅಂದ್ರೆ ಈಗ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಪ್ರಕೃತಿಯಿಂದ ಈ 3 ಗುಣಗಳು ಬಂದಿರೋದ್ರಿಂದ ಅವನು ಆ ಗುಣಗಳಿಗೆ ಅನುಸಾರವಾಗಿ ಈ ಜೀವಿ ಏನಿರ್ತಾನೆ ಅವನು ಒಂದಲ್ಲ ಒಂದು ಕರ್ಮವನ್ನ ಮಾಡಲೇಬೇಕು. ಆ ಕರ್ಮವನ್ನ ಮಾಡದೆ ಅವನಿಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅವನು ಈ 3 ಗುಣಗಳಲ್ಲಿ ಯಾವುದಾದ್ರೂ ಒಂದು ಗುಣಗಳಲ್ಲಿದ್ದು, ಸತ್ವಗುಣದಲ್ಲೋ ರಜೋಗುಣದಲ್ಲೋ ತಮೋ ಗುಣದಲ್ಲೋ ಇದ್ದು ಅವನು ಕರ್ಮವನ್ನ ಮಾಡಲೇಬೇಕಾದ್ರಿಂದ ಯಾವುದೇ ಒಂದು ಕ್ಷಣ ಸಹಿತ ಆ ಜೀವಿ ಅಥವಾ ಈ ಆತ್ಮ ಒಂದು ಶರೀರವನ್ನ ಪಡೆದ ಮೇಲೆ ಅದು ಏನನ್ನೂ ಮಾಡದೇ ಇರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಈ ಭರತ ಮಹಾರಾಜ ಉದಾಹರಣೆಗೆ ಒಂದು ಶ್ರೀಮದ್ ಭಾಗವತಮಿಂದ ಒಂದು ಈ ಭರತ ಚಕ್ರವರ್ತಿ ಅಥವಾ ಭರತ ಮಹಾರಾಜ ಏನ್ ಮಾಡ್ತಾನೆ, ಅವನು ಎಲ್ಲಾ ರಾಜ್ಯಗಳನ್ನ ಬಿಟ್ಟು ಭಾವಭಕ್ತಿಯಲ್ಲಿ ಇರುವವನು. ಅವನು ಇನ್ನೇನು ಭಗವಂತನಲ್ಲಿ ತಾನು ಇದಾಗಬೇಕು ಅಂದ್ರೆ ತನ್ನ ಸಂಬಂಧವನ್ನು ಪಡಿಸು, ತಾನು ಮೋಕ್ಷವನ್ನ ಪಡೆಯಬೇಕು ಅನ್ನುವಂತಹ ರೀತಿಯಲ್ಲಿ ಅವನು ರಾಜ್ಯವನ್ನ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದ್ರೆ ಏನಾಗತ್ತೆ, ಕಾಡಿನಲ್ಲಿ ಅವನು ಹೀಗೆ ಒಂದು ಕುಟೀರವನ್ನ ಮಾಡಿಕೊಂಡು ಭಗವಂತನ ಸೇವೆಯನ್ನ ಮಾಡ್ಕೊಂಡು ಇರುವ ಸಮಯದಲ್ಲಿ ಒಂದು ತಾಯಿ ಜಿಂಕೆ ಮರಿಯನ್ನ ಹಾಕಿ ತನ್ನ ಶರೀರವನ್ನ ಬಿಡತ್ತೆ. ತಾಯಿ ಜಿಂಕೆ, ಆ ಮರಿ ಅನಾಥವಾಗತ್ತೆ, ಜಿಂಕೆಯ ಮರಿ. ಸೊ ಅವನು ತನ್ನ ಆಶ್ರಮದ ಹತ್ತಿರ ಜಿಂಕೆಯ ಮರಿ ಅನಾಥವಾಗಿದೆಯಲ್ಲ, ಯಾರು ಇಲ್ವಲ್ಲ, ಅದನ್ನ ನಾನು ನೋಡ್ಕೊಳ್ತೇನೆ ಅಂತ ಆ ಜಿಂಕೆ ಮರಿಯನ್ನ ನೋಡ್ಕೊಳ್ಳೋದ್ರಲ್ಲಿ, ಅದರ ಲಾಲನೆಯಲ್ಲಿ, ಅದರ ಪಾಲನೆಯಲ್ಲಿ ತಾನು ತೊಡಗಿಸ್ಕೊಂಡು ಬಿಡ್ತಾನೆ. ಆಮೇಲೆ ಏನಾಗತ್ತೆ, ಆ ರೀತಿ ಮಾಡೋದ್ರಿಂದ ಅವನಿಗೆ ಅವನೇನು ಮೋಕ್ಷದ ಆಸೆಯಿಂದ ಬಂದಿದ್ದ ಅಲ್ಲಿ ಆ ಮೋಕ್ಷ ಅನ್ನೋದು ಅವನಿಗೆ ಸಿಗೋದಿಲ್ಲ. ಯಾಕೆಂದ್ರೆ ಅವನು ಆ ಜಿಂಕೆಯ ಆಲೋಚನೆಯಲ್ಲಿಯೇ ತನ್ನ ಶರೀರ ತ್ಯಾಗವನ್ನ ಮಾಡ್ತಾನೆ. ಜಿಂಕೆಯ ಆಲೋಚನೆಯಲ್ಲಿ ತನ್ನ ಶರೀರ ತ್ಯಾಗವನ್ನ ಮಾಡಿದಾಗ ಏನಾಗತ್ತೆ, ಅವನು ಒಂದು ಜಿಂಕೆಯಲ್ಲಿ ಆಗಿಯೇ ಮತ್ತೆ ಹುಟ್ಟುತ್ತಾನೆ. ಕೊನೆಯ ಜೀವನದ ಕೊನೆಯ ಕ್ಷಣದಲ್ಲಿ ಅವನು ಜಿಂಕೆಯ ಬಗ್ಗೆ ಚಿಂತಿಸ್ತಾ ಇರೋದರಿಂದ ಅವನು ಒಂದು ಜಿಂಕೆಯಾಗಿ ಹುಟ್ಟುತ್ತಾನೆ. ಆಮೇಲೆ ಭಗವಂತನ ಕೃಪೆಯಿಂದ ಆ ಜಿಂಕೆ ಶ್ರೀಮದ್ ಭಾಗವತಮನ್ನ ಕೇಳಿಕೊಂಡು ಮತ್ತೆ ಅಲ್ಲೇ ಒಂದು ಋಷಿಮುನಿಯ ಕುಟೀರದ ಹತ್ರ ಇದ್ದು ಆಮೇಲೆ ಮತ್ತೆ ಅವನು ಜಡಭರತನಾಗಿ ಹುಟ್ಟಿ ಆಮೇಲೆ ಮೋಕ್ಷವನ್ನ ಪಡೆಯುತ್ತಾನೆ. ಸೊ ಇಲ್ಲಿ
ಅಂದ್ರೆ ವೈರಾಗ್ಯ, ಎಲ್ಲವನ್ನ ಬಿಟ್ಟು ಬಿಡುವುದರಿಂದಲೂ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅನ್ನುವಂತಹದ್ದು ಗ್ಯಾರಂಟಿ ಇಲ್ಲ. ಅಥವಾ ನಾವು ಕರ್ಮವನ್ನ ಮಾಡಿ ಆತ್ಮ ಸಾಕ್ಷಾತ್ಕಾರನ, ಅಥವಾ ನಿಷ್ಕಾಮ ಕರ್ಮವನ್ನ ಮಾಡಿಯೇ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತೇವೆ ಅನ್ನೋದು ಸಹಿತ ಅಸಾಧ್ಯ ಅನ್ನೋದನ್ನ ಹೇಳ್ತಾನೆ ಭಗವಂತ. ಇದು ಎರಡು. ಸೊ ಈಗ ಕೆಲವರು ಇರ್ತಾರೆ ಆ ರೀತಿ ಎಲ್ಲವನ್ನ ಬಿಟ್ಟಿದ್ದೇನೆ ಅಂತ ಸುಳ್ಳು ಹೇಳ್ತಾರೆ, ಅಥವಾ ಸೋಗಲಾಡಿಗಳಾಗಿರ್ತಾರೆ. ಸೊ ಅಂತಹವರ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನ ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮ ಎಂದು, ಮಿಥ್ಯಾಚಾರಿ ಎಂದು ಕರೆಯುತ್ತಾರೆ. ಅಂದ್ರೆ ಕೆಲವರು ಅಲ್ವಾ ಈ ರೀತಿಯಾಗಿ ಅವರನ್ನ ವಿಮೂಢರು ಅಥವಾ ಮಿಥ್ಯಾಚಾರಿಗಳು ಅನ್ನುವಂಥದ್ದನ್ನ ಈ ಚಿತ್ರದಲ್ಲಿ ಇರುವ ಹಾಗೆ ಅವರಿಗೇನಾಗುತ್ತೆ, ವಿಷಯೇಂದ್ರಿಯಗಳಲ್ಲಿ ಆಸಕ್ತಿ ಇರುತ್ತೆ, ಆದ್ರೆ ತೋರಿಸ್ಲಿಕ್ಕೆ ನಾವು ಸನ್ಯಾಸ್ತಾನೇನು ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಆದ್ರೆ ಅವರಿಗೆ ಇಂದ್ರಿಯ ಬಯಕೆ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ. ಅವರನ್ನ ಮಿಥ್ಯಾಚಾರಿಗಳು ಅಂತ ಕರೆಯಲಾಗುತ್ತೆ. ಆಮೇಲೆ ಕರ್ಮ ಮಾಡೋದ್ರ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ರಾಜು ತಂಬತ್ ಪ್ರಭುಜಿ ಅರ್ಥ ಓದಿ. ನಿಯತಂ ಕರ್ಮತ್ವಂ ಕರ್ಮ ಜ್ಞಾಯೋ ಹ್ಯ ಕರ್ಮಣಃ ಶರೀರ ಯತ್ರ ಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ನಿಯಮಿತ ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾನೆ. ನಿಯಮಿತ ಕರ್ಮ ಅಂದ್ರೆ ಏನು? ನಮ್ಮ ನಿಯಮಿತ ಕರ್ಮ ಅಂದ್ರೆ ನಾವು ಮಾಡಲೇಬೇಕಾದಂತಹ ಕರ್ಮ. ಅಂದ್ರೆ ನಮಗೆ ವಿಧಿಸಿದ್ದು. ಎಲ್ಲಿಂದ ವಿಧಿಸಿದ್ದು? ನಮ್ಮ ಚಾತುರ್ವರ್ಣ್ಯದ ಮೇಲೆ. ಈ ಚಾತುರ್ವರ್ಣ್ಯಗಳು ಯಾವುವು? ಚಾತುರ್ವರ್ಣ್ಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹದ್ದು ಈ 4 ವರ್ಣಗಳು. ಅದು ಭಗವಂತನಿಂದ ಬಂದಿದ್ದು. ಈ ಅಧ್ಯಾಯದಲ್ಲಿ ನಿಮ್ಗೆ ಮುಂದೆ ಗೊತ್ತಾಗತ್ತೆ. ಅದರಿಂದ ಅವನು ಹೇಳ್ತಾನೆ, ಆ ವರ್ಣಕ್ಕೆ ಅನುಸಾರವಾಗಿ ಒಂದು ನಿಗದಿತ ಕರ್ತವ್ಯ ಇದೆ, ನಿಯಮಿತ ಕರ್ತವ್ಯ. ಅವನು ಆ ನಿಯಮಿತ ಕರ್ತವ್ಯವನ್ನ ನೀನ್ ಮಾಡು. ನಿನ್ನ ಕ್ಷತ್ರಿಯನಾಗಿ ನೀನು ಕ್ಷತ್ರಿಯನ ಕರ್ಮವನ್ನ ನೀನ್ ಮಾಡು ಅಂತ ಹೇಳ್ತಾನೆ. ಏಕೆಂದ್ರೆ ಹಾಗೆ ಮಾಡುವುದು ಯಾವುದಕ್ಕಿಂತ, ಕರ್ಮ ಮಾಡುವುದಕ್ಕಿಂತ. ಕರ್ಮ ಅಂದ್ರೆ ಯಾವುದು ಇಲ್ಲಿ? ಕರ್ಮ ಅಂದ್ರೆ ಯಾವುದು ಪ್ರಭುಜಿ ಹೇಳ್ತೀರಾ? ಕರ್ಮ, ನಿಯಮಿತ ಕರ್ಮಕ್ಕೂ ಏನು ವ್ಯತ್ಯಾಸ? ಹರೇ ಕೃಷ್ಣ. ನಿಯಮಿತ ಕರ್ಮ ಅಂದ್ರೆ ಹರೇ ಕೃಷ್ಣ ನಿಯಮಿತ ಕರ್ಮ ಅಂದ್ರೆ ಭೌತಿಕವಾಗಿ ನಾವು ಮಾಡುವಂತ ಕರ್ಮವನ್ನ ಪ್ರಭುಜಿ. ಹರೇ ಕೃಷ್ಣ. ಯಾವುದು? ನಾವು ಭೌತಿಕ ಲೋಕದಲ್ಲಿ ಮಾಡುವಂತ ದಿನನಿತ್ಯ ಕರ್ಮ, ಕೆಲಸ ಕಾರ್ಯಗಳನ್ನು ಪ್ರಭುಜಿ, ಅದು ಕರ್ಮ. ನಿಯಮಿತ ಕರ್ಮ ಅಂದ್ರೆ ಹರೇ ಕೃಷ್ಣ ಹೇಳಿ ಪ್ರಭುಜಿ, ನೀವು ಹೇಳಿ. ಸೊ ನಿಯಮಿತ ಕರ್ಮ ಅಂದ್ರೆ ನಾನು ಹೀಗೆ ಕ್ಷತ್ರಿಯನಾಗಿಯೋ ಬ್ರಾಹ್ಮಣನಾಗಿಯೋ ಮಾಡಲೇಬೇಕಾದಂತಹ ಕೆಲವು ಕರ್ಮ ಶಾಸ್ತ್ರಗಳ ಪ್ರಕಾರ ಹೇಳಿರುವಂತಹದ್ದು. ಆ ನಿಯಮಿತ ಕರ್ಮವನ್ನ ನಾವು ಮಾಡಬೇಕು. ಕರ್ಮ ಅಂದ್ರೆ ಏನು? ಬರೀ ಕರ್ಮ ಅಂದ್ರೆ ಈ ಕರ್ಮ ಅಥವಾ ಕರ್ಮಕಾಂಡ ಅಂದ್ರೆ ಇದು ಸಕಾಮ ಕರ್ಮ. ನಿಯಮಿತ ಕರ್ಮ ಅನ್ನುವಂಥದ್ದು ನಮ್ಮ ಡ್ಯೂಟಿ. ಈಗ ಒಬ್ಬ ಡಾಕ್ಟರ್, ಅವನು ಆಸ್ ಅ ಡಾಕ್ಟರ್ ಅವನು ತನ್ನ ಡ್ಯೂಟಿಯನ್ನ ಮಾಡಿದರೆ, ಅದು ಅವನ ಕರ್ತವ್ಯವನ್ನ ಮಾಡಿದರೆ, ಅದು ಅವನಿಗೆ ನಿಯಮಿತ ಕರ್ಮ. ಅಥವಾ ಒಂದು ಕ್ಷತ್ರಿಯ, ಅವನ ಕ್ಷತ್ರಿಯನ ಗುಣಗಳನ್ನ, ಏನು ಕ್ಷತ್ರಿಯನಿಗೆ ಹೇಳಲಾಗಿದೆ, ರಕ್ಷಣೆ ಅಲ್ವಾ, ಆ ರೀತಿಯಾಗಿ ಪ್ರಜೆಗಳ ರಕ್ಷಣೆ ಅಲ್ವಾ, ಭೂಮಿಯ ರಕ್ಷಣೆ, ಅವನೇನೇನ್ ಮಾಡ್ಬೇಕು ಆ ರೀತಿಯಾದ ರಕ್ಷಣೆ ಕ್ಷತ್ರಿಯ ಮಾಡ್ಬೇಕಾಗಿರೋದ್ರಿಂದ ಅವನು ಆ ಕರ್ಮಗಳು ನಿಯಮಿತ ಕರ್ಮಗಳು. ಅಂದ್ರೆ ಇದು ಕಾಮ, ಇನ್ನೊಂದು ಇಂದ್ರಿಯ ತೃಪ್ತಿಗೆ ಮಾಡುವಂತಹದ್ದು, ಫಲಾಪೇಕ್ಷಿತ ಕರ್ಮಗಳು ಅಂತ ನಾವು ಅದನ್ನ ಕರೆಯುವಂತಹದ್ದು. ಒಂದು ಫಲಗಳನ್ನು, ಈಗ ನಾನು ಉದಾಹರಣೆಗೆ ಆಫೀಸ್ಗೆ ಹೋಗ್ತೇನೆ, ಕೆಲಸ ಮಾಡ್ತೇನೆ, ಅಲ್ಲಿ ನನಗೆ ಸ್ಯಾಲ್ರಿ ಸಿಗತ್ತೆ. ಅವ್ರು ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೆ ನಾನು ಯಾಕೆ ಕೆಲಸ ಮಾಡಬೇಕು?
ಅಂದ್ರೆ ಅಲ್ಲಿ ಏನಿದೆ, ಆ ಕೆಲಸ ಮಾಡ್ತೀರಾ ನೀವು, ಹೌದು. ಆದ್ರೆ ಅಲ್ಲಿ ಫಲವನ್ನ ಅಪೇಕ್ಷಿಸಿ ನೀವು ಕೆಲಸ ಮಾಡೋದ್ರಿಂದ, ನಾವು ಮಾಡೋದ್ರಿಂದ ಏನಾಗುತ್ತೆ, ಅದು ಕರ್ಮ ಅಂತ ಅರ್ಥ. ಆ ರೀತಿ ಕರ್ಮ ಮಾಡೋದು, ಫಲಾಪೇಕ್ಷಿತ ಕರ್ಮವನ್ನ ಮಾಡೋದಕ್ಕಿಂತ ಅದನ್ನೇ ನಾವು ನಮ್ಮ ಡ್ಯೂಟಿ ಅಂತ ಮಾಡಿದರೆ, ಭಗವಂತನ ಸೇವೆ ಅಂತ ಮಾಡಿದರೆ, ಅದು ನಿಯಮಿತ ಕರ್ಮ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಈಗ ಈ ಚಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಶ್ಲೋಕ ಬರುತ್ತೆ. ಏನ್ ಹೇಳ್ತಾ ಅಂದ್ರೆ, ಹೇಗೆ ನಾವು ಅಂತರಂಗಿಕವಾಗಿ ಶುದ್ಧವಾಗುವಂತಹದ್ದು, ಸಾತ್ವಿಕವಾಗುವಂತಹದ್ದು ಅನ್ನುವಂಥದ್ದು. ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಸ್ಮೃತಿ ಧ್ರುವ, ಸ್ಮೃತಿ ಲಂಬೆ ಸರ್ವ ಗ್ರಂಥಿನ ವಿಪ್ರಮೋಕ್ಷ ಅನ್ನೋ. ಆಹಾರ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ, ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತದೆ, ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಂದೂ ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆಯನ್ನು ಹೊಂದುತ್ತಾನೆ. ನೋಡಿ, ಎಷ್ಟು ನಾವು ತಿನ್ನುವಂತಹ ಆಹಾರ ಸಹಿತ ಶಾಸ್ತ್ರ ಹೇಳತ್ತೆ. ಏನ್ ಹೇಳತ್ತೆ? ನಾವು ತಿನ್ನುವಂತಹ ಆಹಾರ ಶುದ್ಧವಾಗಿದ್ರೆ ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸು ಶುದ್ಧವಾಗಿದ್ರೆ ಯಾವಾಗಲೂ ನಾವು ಹರಿನಾಮ ಸ್ಮರಣೆಯನ್ನ ಮಾಡಬಹುದು, ಕೃಷ್ಣ ಪ್ರಜ್ಞೆಯಲ್ಲಿ ಇರಬಹುದು. ದೇವರ ನಿರಂತರ ಸ್ಮರಣೆಯನ್ನ ಮಾಡುವುದರಿಂದ ಏನಾಗುತ್ತೆ, ಅವನು ಯಾವುದೇ ಕರ್ಮ ಬಂಧನಗಳಿಗೆ ಅಂಟುಕೊಳ್ಳುವುದಿಲ್ಲ, ಪಾಪ ಪುಣ್ಯಗಳಿಗೆ ಅಂಟುಕೊಳ್ಳುವುದಿಲ್ಲ. ಆಗ ಅವನು ಸ್ಥಿತಪ್ರಜ್ಞನಾಗಿರ್ತಾನೆ. ಅದರಿಂದ ಅವನು ವಿಮೋಚನೆಯನ್ನ, ಅವನು ಲಿಬರೇಷನ್ ಅಂದ್ರೆ, ವಿಮೋಚನೆ ಅಂದ್ರೆ ಮೋಕ್ಷವನ್ನ ಪಡೆಯುವಂತಹದ್ದು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ, ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನ ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನ ಸೃಷ್ಟಿ ಮಾಡುತ್ತೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನ ಮಾಡು. ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಸೊ ನಾವು ಕರ್ಮವನ್ನ ಹೇಗ್ ಮಾಡಬೇಕು? ನಿಯತ ಕರ್ಮ. ನಿಯಮಿತ ಕರ್ಮ ಅಂದ್ರೆ ಏನು? ಆ ಕರ್ಮವನ್ನು ನಾನು ಮಾಡ್ತಾ ಇದ್ದೇನೆ, ಅದು ಭಗವಂತನಿಗಾಗಿ ನಾನು ಮಾಡ್ತಾ ಇದ್ದೇನೆ. ಮತ್ತೆ ಆಗ ಏನಾಗುತ್ತೆ, ಅದು ನಿಯತ ಕರ್ಮ ಆಗತ್ತೆ. ಇಲ್ಲವಾದ್ರೆ ಆ ಕರ್ಮ ನಮಗೆ ಏನ್ ಮಾಡುತ್ತೆ, ಇಂದ್ರಿಯ ತೃಪ್ತಿಗೆ ಮಾಡುವಂತಹದ್ದು ನಮಗೆ ಇಹ ಬಂಧನವನ್ನ ಸೃಷ್ಟಿ ಮಾಡುತ್ತೆ. ಇಹ ಬಂಧನ ಅಂದ್ರೆ ಏನು? ನಾವು ಈ ಐಹಿಕ ಪ್ರಪಂಚದಲ್ಲಿ, ಲೌಕಿಕ ಪ್ರಪಂಚದಲ್ಲಿ ಇದ್ದು ಇಲ್ಲಿ ಆ ಮೂರು ಗುಣಗಳಿಗೆ ಬದ್ಧರಾಗಿ ಇರುವಂತಹದ್ದು, ಅದು ಇಹ ಬಂಧನ. ಅದರಿಂದ ನಾವೇನ್ ಮಾಡ್ಬೇಕು? ಅವನು ಹೇಳ್ತಾ ಇದ್ದಾನೆ, ನಿಯತ ಕರ್ತವ್ಯವನ್ನ ನೀನ್ ಮಾಡು, ನಿನ್ನ ನಿಗದಿತ ಕರ್ತವ್ಯವನ್ನ ನೀನ್ ಮಾಡು. ಆ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ಒಂದು ಬಂಧನ ಅಂಟುಕೊಳ್ಳುವುದಿಲ್ಲ ಅನ್ನುವಂಥದ್ದನ್ನ, ಕರ್ಮ ಬಂಧನ ಅನ್ನುವಂಥದ್ದು ನಮಗೆ ಅಂಟುಕೊಳ್ಳುವುದಿಲ್ಲ. ಸೊ ಈಗ ಹೇಗೆ ನಾವು ನಿಯತ ಕರ್ಮವನ್ನ ಮಾಡುವಂತಹದ್ದು, ಹೇಗೆ ನಮ್ಮ ಮನಸ್ಸು ಶುದ್ಧವಾಗಿ ಭಗವಂತನಲ್ಲಿ ಇರುವಂತಹದ್ದು? ಯಜ್ಞೈ ಸಂಕೀರ್ತನೆ ಪ್ರಾಯ ಯಜಂತಿ ಸುಮೇಶ. ಈ ಶ್ರೀಮದ್ ಭಾಗವತಮಲ್ಲಿ 11ನೆಯ ಕಾಂಡದ 5ನೆಯ ಅಧ್ಯಾಯದ 32ನೆಯ ಶ್ಲೋಕದಲ್ಲಿ ಹೇಳಲಾಗಿದೆ, ಯಜ್ಞ ಸಂಕೀರ್ತನೆ ಪ್ರಾಯ ಯಜಂತಿ ಸುಮೇಶ. ಈ ಕಲಿಯುಗದಲ್ಲಿ ಯಜ್ಞ ಸಂಕೀರ್ತನೆ ಏನಿದೆ, ಅದು ನಮ್ಮನ್ನ ನಿಜವಾಗಿ ನಮ್ಮನ್ನ ಏನೋ ಬಿಡುಗಡೆಗೆ ಅಥವಾ ಮೋಕ್ಷದ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಅದರಿಂದ ನಾವು ಪ್ರತಿನಿತ್ಯ ಜಪವನ್ನ ಮಾಡಬೇಕು. ಯಜ್ಞ ಸಂಕೀರ್ತನ ಅಂದ್ರೆ, ಸಂಕೀರ್ತನ ಯಜ್ಞ ಅಂದ್ರೆ ಏನು? ಭಗವಂತನ ಜಪವನ್ನ ಅಥವಾ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಭಕ್ತರೆಲ್ಲರ ಜೊತೆಗೆ ಸೇರಿ ಹೇಳುವುದು ಸಂಕೀರ್ತನೆ ಆಗುತ್ತೆ. ಒಬ್ಬರೇ ಮಾಡಿದರೆ ಅದು ಜಪವಾಗತ್ತೆ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತ್ಯೈ ಸರ್ವಕಿಲ್ಬಿಷೈ, ಭುಜಂತೆ ತೇ ತ್ವಗಂ ಪಾಪ ಏಪ ಚಿಂತ್ಯಾತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನ ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಸೊ ಇದು ಭಗವಂತ ಹೇಳ್ತಾ ಇರುವಂತಹದ್ದು ಏನಂದ್ರೆ, ಯಾವಾಗ ನಾವು ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡ್ತೇವೆ, ಅದನ್ನು ಊಟ ಮಾಡ್ತೇವೆ, ಅದು ಯಜ್ಞದ ಶೇಷ ಅನ್ನುವಂಥದ್ದು. ಯಾಕೆ ಯಜ್ಞ ಮಾಡುವಂತಹದ್ದು? ಕಲಿಯುಗದ ಯಜ್ಞ ಜಪ ಯಜ್ಞ. ಯಾಕೆ ನಾವು ಮಾಡುವಂತಹದ್ದು? ಭಗವಂತನ ಸುಪ್ರೀತಿಗಾಗಿ, ಅವನನ್ನ ಸಂತೋಷಗೊಳಿಸುವುದಕ್ಕಾಗಿ, ಅವನ ಕೃಪೆ ನಮ್ಮ ಮೇಲೆ ಇರಲಿ, ಅವನ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅನ್ನುವಂಥದ್ದು. ಅದು ಆವಾಗ ಏನಾಗುತ್ತೆ, ನಮ್ಮ ಪಾಪಗಳಿಂದ ಅವನು ಬಿಡುಗಡೆಯನ್ನ ಕೊಡ್ತಾನೆ, ಬಿಡುಗಡೆಯನ್ನ ಹೊಂದ್ತಾರೆ. ಯಾರು?
ಭಗವಂತನ ಭಕ್ತರು, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡ್ತಾರೆ ಅನ್ನುವಂಥದ್ದು. ವೈಯಕ್ತಿಕ ಸಂತೋಷಕ್ಕೆ ಅವ್ರು ಏನು ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಯಾರು ಆತರ ಮಾಡ್ತಾರೆ, ತಮ್ಮ ಇಂದ್ರಿಯ ತೃಪ್ತಿಗಾಗಿ ಕೆಲಸವನ್ನ ಮಾಡ್ತಾರೆ, ಅವರು ಖಂಡಿತವಾಗಿ ಪಾಪವನ್ನೇ ಊಟ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಪಾಪ. ಈ ಯಜ್ಞಚಕ್ರ ನೋಡಿ ಹೇಗಿದೆ. ಯಜ್ಞಚಕ್ರದಿಂದ ಏನಾಗತ್ತೆ, ನಾವು ನೋಡಿದ್ರೆ ಯಜ್ಞಚಕ್ರದಲ್ಲಿ ಹೀಗೆ ವೇದಗಳಲ್ಲಿ ಹೇಳಲಾಗಿದೆ, ಬ್ರಹ್ಮನಿಂದ ಬಂದಂತಹ ಈ 4 ವೇದಗಳಲ್ಲಿ ಹೇಳಲಾಗಿದೆ. ಏನ್ ಹೇಳಲಾಗಿದೆ? ನಾವು ನಮ್ಮ ನಿಗದಿತ ಕರ್ತವ್ಯವನ್ನ ಮಾಡಬೇಕು. ನಾವು ನಿಗದಿತ ಕರ್ತವ್ಯವನ್ನ ಮಾಡೋದ್ರಿಂದ ಏನಾಗುತ್ತೆ, ಅದೊಂದು ಯಜ್ಞವಾಗಿ ಪರಿಣಮಿಸುತ್ತೆ. ಆ ಯಜ್ಞದಿಂದ ಏನಾಗುತ್ತೆ, ಸಕಾಲದಲ್ಲಿ ಮಳೆ ಬರುತ್ತೆ. ಮಳೆ ಬಂದಾಗ ಏನಾಗುತ್ತೆ, ಬೆಳೆ ಬೆಳೆಯಲಿಕ್ಕೆ ಈಸಿ ಆಗುತ್ತೆ, ಬೆಳೆಯಬಹುದು. ಆ ಬೆಳೆಯನ್ನ ಬೆಳೆದ ಮೇಲೆ ನಾವು ಏನ್ ಮಾಡ್ಬೇಕು ನಿಜವಾಗಿ, ಯಾಕೆಂದ್ರೆ ಅದು ಬಂದಿದ್ದು ಎಲ್ಲಿಂದ? ಭಗವಂತನಿಂದ. ಅಂತಹ ಧಾನ್ಯ ಅಥವಾ ಏನ್ ನಮ್ಗೆ ಬೆಳೆಯಿಂದ ಸಿಗತ್ತೆ, ಆ ಬೆಳೆಯಿಂದ ನಾವು ಭಗವಂತನಿಗೆ ಭೋಗವನ್ನ ಅರ್ಪಿಸಿ, ಭೋಗ ಅಂದ್ರೆ ನೈವೇದ್ಯವನ್ನ ಮಾಡಿ, ಅದನ್ನ ನಾವು ಪ್ರಸಾದ ರೂಪದಲ್ಲಿ ಸೇವಿಸಿಕೊಳ್ಳುವಂತಹದ್ದು. ಸೊ ಇದು ಯಜ್ಞಚಕ್ರ 3ನೇ ಅಧ್ಯಾಯ 14ರಿಂದ 15ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಹೇಳಲಾಗಿದೆ. ಅಷ್ಟೇ ಅಲ್ಲ, ಹೆಚ್ಚಾಗಿ ನಾವು ಏನ್ ಮಾಡ್ಬೇಕು, ನಮ್ಮನ್ನು ನಾವು ಮೇಲಕ್ಕೆ ಏರಿಸ್ಕೊಳ್ಬೇಕಂದ್ರೆ ನಾವು ಈ ಹಂತಗಳನ್ನ ದಾಟಿ ಹೋಗ್ಬೇಕಾಗುತ್ತೆ. ಬಾಡಿಲಿ ಪ್ಲಾಟ್ಫಾರ್ಮ್, ದೈಹಿಕ ವೇದಿಕೆ. ಒಂದು ಚಿಕ್ಕ ಮಗುವಿಗೆ ನಾವು ಕೈಯಲ್ಲಿ ಏನಾದ್ರೂ ಕೊಟ್ರೆ ಅದು ಡೈರೆಕ್ಟ್ ಬಾಯಿಗೆ ಹಾಕತ್ತೆ. ಅದಕ್ಕಾಗಿ ಜನರು ಏನ್ ಹೇಳ್ತಾರೆ, ಹೊಟ್ಟೆಗಾಗಿ ಗೀಣು ಬಟ್ಟೆಗಾಗಿ ಅನ್ನುವಂಥದ್ದು ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ. ನಾವು ಕೆಲಸ ಮಾಡೋದು ಬರೀ ನಮ್ಮ ಹೊಟ್ಟೆಗೋಸ್ಕರ, ಅದು ಬಾಡಿಲಿ ಪ್ಲಾಟ್ಫಾರ್ಮ್, ಅದು ದೈಹಿಕ ವೇದಿಕೆ. ಆದ್ರೆ ನಾವು ನಮ್ಮನ್ನ ನಾವು ಎಲಿವೇಟ್ ಮಾಡ್ಕೋಬೇಕು. ನಾವು ಇನ್ನೊಂದು ಮನುಷ್ಯ, ಅಂದ್ರೆ ಮನುಷ್ಯನಾಗಿ ಹುಟ್ಟಿದಾಗ ನಾವು ಮೋಕ್ಷಕ್ಕೋಸ್ಕರ ಅಥವಾ ಭಗವಂತನ ಪ್ರಾಪ್ತಿಗೋಸ್ಕರ ನಾವು ಪ್ರಯತ್ನವನ್ನ ಮಾಡಬೇಕು. ಆದ್ರೆ ಅದನ್ನ ಹೇಗೆ ಮಾಡೋದು? ನಮ್ಮನ್ನು ನಾವು ಇನ್ನೊಂದು ವೇದಿಕೆಗೆ ತೆಗೆದುಕೊಂಡು ಹೋಗುವಂತಹದ್ದು, ಅದು ಇಂದ್ರಿಯ ವೇದಿಕೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನುವಂಥದ್ದು, ಅದರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಆಮೇಲೆ ಏನಾಗತ್ತೆ, ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾ ಮಾಡ್ತಾ ನಾವು ಮಾನಸಿಕ ವೇದಿಕೆ, ಇಲ್ಲಿ ನಮ್ಮ ಮನಸ್ಸು ಬಹಳ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಈ ಮನಸ್ಸು ಅನ್ನುವಂಥದ್ದನ್ನು ನಾವು ಅಂತರೇಂದ್ರಿಯ ಅಂತ ಹೇಳ್ತೇವೆ. ಸೊ ಈ ಮನಸ್ಸು ಏನ್ ಮಾಡ್ಬೇಕು, ಸದಾ ಭಗವಂತನ ಕುರಿತಾಗಿ ಧ್ಯಾನಿಸಿ ಅವನಲ್ಲಿ ಆ ಮನಸ್ಸು ಅನ್ನುವಂಥದ್ದು ಕೇಂದ್ರೀಕೃತವಾಗಬೇಕು. ಆಗ ನಾವು ಈ ನಮ್ಮನ್ನು ನಾವು ಮೇಲಕ್ಕೇರಿಸ್ಕೊಂಡು ಮೆಂಟಲ್ ಪ್ಲಾಟ್ಫಾರ್ಮ್, ಆಮೇಲೆ ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್. ಇಲ್ಲಿ ಏನಾಗುತ್ತೆ, ಒಂದ್ಸಲ ಭಗವಂತನಿಗೆ ಯಾರು ಶರಣಾಗತನಾಗ್ತಾನೆ, ಅವನು ಆಲೋಚನೆ ಮಾಡ್ತಾನೆ, ಏನಿದೆ ಈ ಭೂಮಿಯಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ, ನಾನು ಎಲ್ಲಿಂದ ಬಂದೆ, ಆ ರೀತಿಯಾಗಿ ಕೆಲವೊಂದು ಪ್ರಶ್ನೆಯನ್ನು ಅವನಿಗೆ ಕೇಳ್ಕೊಳ್ತಾನೆ, ಉತ್ತರವನ್ನು ಸಹಿತ ಹುಡುಕ್ತಾ ಹೋಗ್ತಾನೆ. ಆ ರೀತಿಯಾಗಿ ಉತ್ತರವನ್ನು ಹುಡುಕ್ತಾ ಅವನು ಹೋದಾಗ ಮುಂದೆ ಬರುವಂತಹದ್ದೇ ಆಧ್ಯಾತ್ಮಿಕ ವೇದಿಕೆ. ಸೊ ಅವನು ಆಧ್ಯಾತ್ಮಿಕವಾಗಿ ಭಗವಂತನನ್ನ ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕ ವೇದಿಕೆಗೆ ಬರ್ತಾನೆ. ಸೊ ನಮ್ಮ ನಿಜವಾದ ಉದ್ದೇಶ ಏನು, ನಾವು ಈ ಒಂದು ವೇದಿಕೆಗೆ ಬರಬೇಕು, ಆಧ್ಯಾತ್ಮಿಕ ವೇದಿಕೆ ಬಂದಾಗ. ಆಗ ಏನಾಗುತ್ತೆ, ನಾವು ಭಗವತ್ ಸಾಕ್ಷಾತ್ಕಾರ ಅಥವಾ ಪರಮಾತ್ಮ ಸಾಕ್ಷಾತ್ಕಾರ ಅಥವಾ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಏನಿದೆ ಅದನ್ನು ನಾವು ತಿಳ್ಕೊಳ್ಬಹುದು ಆಧ್ಯಾತ್ಮಿಕ ವೇದಿಕೆಯಲ್ಲಿ ಮಾತ್ರ. ಇಂದ್ರಿಯಾಣಿ ಪರಣ್ಯಾಹರ್ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಬುದ್ಧಿರ್ಯೋ ಬುದ್ಧೇ ಪರತಸ್ತು ಸಹ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಅರ್ಥ? ಕ್ರಿಯಾಶಾಲಿ, ಹರೇ ಕೃಷ್ಣ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು. ಹರೇ ಕೃಷ್ಣ. ಇಲ್ಲಿ ನಮ್ಮ ಕ್ರಿಯಾಶಾಲಿಯಾದ ಇಂದ್ರಿಯಗಳು ಕೆಲಸ ಮಾಡುತ್ತವೆ ಅಲ್ವಾ. ನಮ್ಮ ಪಂಚೇಂದ್ರಿಯ ಇದೆ, ಪಂಚೇಂದ್ರಿಯಗಳು ಕೆಲಸ ಮಾಡುತ್ತೆ. ಅದು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಇಂದ್ರಿಯಗಳು ಬೇಕೇ ಬೇಕು ನಮಗೆ ಅಲ್ವಾ. ಏನನ್ನಾದ್ರೂ ಮಾಡ್ಬೇಕಂದ್ರೆ ಇಂದ್ರಿಯಗಳು ಕೆಲಸ ಮಾಡ್ಲೇಬೇಕು. ಆದ್ರೆ ಆ ಇಂದ್ರಿಯಗಳ ತೃಪ್ತಿಯೇ ನಮ್ಮ ಉದ್ದೇಶ ಅಂತ ನಾವು ಮಾಡಿದ್ರೆ ನಾವು ಪಾಪವನ್ನು ಊಟ ಮಾಡಿದ ಹಾಗೆ. ಅದರಿಂದ ಜಡವಸ್ತು ಯಾವುದು ಇಲ್ಲಿ? ಶರೀರ. ಈ ಶರೀರಕ್ಕಿಂತ ಈ ಶರೀರದಲ್ಲಿರುವಂತಹ ಇಂದ್ರಿಯಗಳು ಶ್ರೇಷ್ಠ, ಪಂಚೇಂದ್ರಿಯಗಳು ಶ್ರೇಷ್ಠ. ಆದರೆ ಈ ಪಂಚೇಂದ್ರಿಯಗಳ ನಡುವೆ ಇನ್ನೊಂದು 6ನೇ ಇಂದ್ರಿಯ ಇದೆ, ಅದನ್ನು ನಾವು ಅಂತರೇಂದ್ರಿಯ ಅಂತ ಕರೆಯುವಂತಹದ್ದು. ಆ ಅಂತರೇಂದ್ರಿಯವೇ ಮನಸ್ಸು.
ಈ ಮನಸ್ಸು ಅನ್ನುವಂಥದ್ದು ಈ 5 ಇಂದ್ರಿಯಗಳಿಗಿಂತಲೂ ಶ್ರೇಷ್ಠವಾದದ್ದು. ಆದರೆ ಈ ಮನಸ್ಸು ಎಷ್ಟು ಕಷ್ಟ, ನಾವು ಈ ಮನಸ್ಸನ್ನ ನಮ್ಮ ಕಂಟ್ರೋಲ್ ಇಟ್ಕೊಳ್ಳುವಂತಹದ್ದು. ಆದ್ರೆ ಬುದ್ಧಿ ಅಂತ ಅನ್ನುವಂಥದ್ದು ಬಂದಿದೆ ಆಮೇಲೆ ನಮಗೆ. ಆ ಬುದ್ಧಿ ಅನ್ನುವಂಥದ್ದನ್ನ ನಾವು ಭಗವಂತನಲ್ಲಿ ಇಟ್ಟಾಗ ಏನಾಗತ್ತೆ ನಮಗೆ ಅಂದ್ರೆ ನಾವು ಸ್ಥಿರವಾಗಿ ಇರುವಂತಹದ್ದು. ಆತ್ಮ ಆಮೇಲೆ ಬರುವಂತಹದ್ದು. ಈಗ ನಮ್ಮ ಶರೀರ ರಚನೆ ಹೇಗಾಗತ್ತೆ ಅಂದ್ರೆ, ಮೊದಲು ಜಡ ಶರೀರ ಕ್ರಿಯೇಟ್ ಆದ್ಮೇಲೆ 5 ಇಂದ್ರಿಯಗಳು ಆಕ್ಟಿವೇಟ್ ಆಗುವಂತಹದ್ದು. ಈ 5 ಇಂದ್ರಿಯಗಳಾದ್ಮೇಲೆ ಅಂತರೇಂದ್ರಿಯ ಮನಸ್ಸು ಬರುವಂತಹದ್ದು. ಆಮೇಲೆ ಬುದ್ಧಿ ಬರುತ್ತೆ. ಬುದ್ಧಿ ಏನ್ ಮಾಡ್ಬೇಕು ನಾವು ಅನ್ನುವಂಥದ್ದನ್ನ ವಿಚಾರ ಮಾಡ್ಲಿಕ್ಕೋಸ್ಕರ. ಆಗೇನಾಗತ್ತೆ, ಆ ಬುದ್ಧಿ ಅನ್ನುವಂತಹದ್ದು ಇಂದ್ರಿಯ, ಇದು ಅಂತರೇಂದ್ರಿಯ ಮನಸ್ಸಿಗಿಂತ ಶ್ರೇಷ್ಠ. ಆದ್ರೆ ಅದಾದ್ಮೇಲೆ ಆತ್ಮ ಬರುವಂತಹದ್ದು. ಆತ್ಮ ಒಂದು ಚೇತನ. ಸೊ ಆ ಒಂದು ಆತ್ಮ ಬುದ್ಧಿಗಿಂತಲೂ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನೋಡ್ಬಹುದು ನೀವು 5 ಇಂದ್ರಿಯಗಳು, ಮನಸ್ಸು, ಆಮೇಲೆ ಇಲ್ಲಿ ಆತ್ಮ. ಸೊ ಯಾವಾಗ ಮನಸ್ಸು ಈ ಇಂದ್ರಿಯಗಳನ್ನ ಹಿಡಿತಲ್ಲಿ ಇಟ್ಕೊಳ್ಳೋದಿಲ್ವೋ, ಹಾಗೆ ಬುದ್ಧಿಯು ಸಹಿತ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಆದ್ರೆ ಯಾವಾಗ ಮನಸ್ಸು ಇಂದ್ರಿಯಗಳ ಹಿಡಿತಲ್ಲಿ ಇಟ್ಕೊಂಡಾಗ ಬುದ್ಧಿ ಸ್ಥಿರವಾಗತ್ತೆ ಮತ್ತು ಆತ್ಮ ತನ್ನ ಮೂಲ ಲಕ್ಷಣಗಳನ್ನ ಪಡೆದುಕೊಳ್ಳಬಹುದು. ಸೊ ಈಗ ಶ್ರೇಷ್ಠರಾದವರು ಏನ್ ಮಾಡಬೇಕು? ಯದ್ಯದಾಚರತೆ ಶ್ರೇಷ್ಠ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅದನ್ನು ಅನುಸರಿಸ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತೆ. ಯಥಾ ರಾಜ ತಥಾ ಪ್ರಜಾ. ರಾಜನಾದವನು ಹೇಗೆ ನಮಗೆ ಮಾಡಿ ತೋರಿಸ್ತಾನೆ ಆ ರೀತಿಯಾಗಿ ಪ್ರಜೆಗಳು ಅವನನ್ನ ಅನುಸರಿಸ್ತಾರೆ. ಅದರಿಂದ ಮೇಲ್ಪಂಕ್ತಿಯಾಗಿ ನಾವು ಭಗವಂತ ಹೇಳಿದ ಹಾಗೆ ನಿಗದಿತ ಕರ್ತವ್ಯಗಳನ್ನ ಮಾಡಿ, ಅಂದ್ರೆ ಈ ಪಾಪವನ್ನ ಊಟ ಮಾಡದೆ ನಾವು ಆ ರೀತಿಯಾಗಿರೋದ್ರಿಂದ ಏನಾಗುತ್ತೆ, ನಾವು ಒಬ್ಬರಿಗೆ ನಾವು ಆದರ್ಶಪ್ರಾಯರಾಗ್ಬೋದು ಅನ್ನೋದನ್ನ ನಾವು ಈ ಶ್ಲೋಕದಿಂದ ಅರ್ಥ ಮಾಡಿಕೊಳ್ಳುವಂತಹದ್ದು. ಸೊ ಧೂಮೇನಾವ್ರಿಯತೆ ವನ್ನೇರ್ ಯಥಾ ದರ್ಶೋ ಮಲೇನ ಚ ಯಥೋಲ್ಪೋ ನಾವೃತೋ ಗರ್ಭಸ್ತಥಾ ತೇನೇದಮಾವೃತ. ಹೊಗೆಯ ಬೆಂಕಿಯನ್ನು ಮುಚ್ಚಿದಂತೆ, ಧೂಳು ಕನ್ನಡಿಯನ್ನ ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನ ಮುಚ್ಚುವಂತೆ, ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನ ಮುಚ್ಚುತ್ತೆ. ಈ ಜೀವಿ ಅಂದ್ರೆ ಈ ಆತ್ಮ. ಇದನ್ನ ಮುಚ್ಚುವಂತಹದ್ದು ಹೇಗೆ ಹೊಗೆಯಿಂದ ಬೆಂಕಿ ಮುಚ್ಚುತ್ತೆ. ನಮಗೆ ಬೆಂಕಿ ನೋಡ್ಲಿಕ್ಕೆ ಸಿಗೋದಿಲ್ಲ ಹೊಗೆ ಇರುವಾಗ ಅಲ್ವಾ, ಅದು ಬೆಂಕಿಯನ್ನ ಆವರಿಸ್ಕೊಂಡಿರುತ್ತೆ. ಕನ್ನಡಿಯ ಮೇಲೆ ತುಂಬಾ ಧೂಳು ಕೂತಾಗ ನಾವು ಕನ್ನಡಿಯನ್ನು ನೋಡಿದ್ರೆ ನಮ್ಗೇನೋ ಕಾಣಿಸಲ್ಲ. ಅದೇ ರೀತಿಯಾಗಿ ಗರ್ಭಕೋಶದಲ್ಲಿರುವಂತಹ ಶಿಶು ಭ್ರೂಣ, ಅದು ಹೇಗೆ ಭ್ರೂಣ ಇರುವಾಗ ತೊಂದರೆ ಇಲ್ಲ, ಆಮೇಲೆ ಯಾವಾಗ ಅಂದ್ರೆ ಅದು ಹೇಳತ್ತಂತೆ ಒಳಗಡೆ ಶಿಶು ಗರ್ಭಾಶಯದಲ್ಲಿ ಇರುವಾಗ, ನನಗೆ ಹೊರಗೆ ಭಗವಂತ ಹೊರಗೆ ಕರ್ಕೊಂಬ, ನಾನು ನಿನ್ನ ಭಕ್ತಿಯನ್ನ ಸದಾ ಮಾಡ್ತೇನೆ ಅಂತ. ಆದ್ರೆ ಹೊರಗೆ ಬಂದ್ಮೇಲೆ ಈ ಐಹಿಕ ಪ್ರಪಂಚದ 3 ಗುಣಗಳ ಬದ್ಧತೆಯಲ್ಲಿ ಅದು ಬರುತ್ತೆ. ಆವಾಗ ಏನಾಗುತ್ತೆ, ತನ್ನ ಅಂತರಂಗಿಕವಾಗಿ ನಾನು ಏನ್ ಹೇಳಿದ್ದೇನೆ ಅದಕ್ಕೆ ಮರೆತು ಹೋಗುತ್ತೆ. ಸೊ ವಿವಿಧ ಪ್ರಮಾಣಗಳ ಕಾಮ ಜೀವಿಯನ್ನ ಮುಚ್ಚುತ್ತೆ. ಈ ನಮಗೆ ಜೀವಿಯನ್ನ ಮುಚ್ಚುವುದಕ್ಕೆ ಕಾರಣ ಏನು? ವಿವಿಧ ಪ್ರಮಾಣಗಳ ಕಾಮ ಅಂದ್ರೆ ಇಂದ್ರಿಯ ತೃಪ್ತಿಯ ಕುರಿತಾಗಿ ಮಾಡುವಂತಹ ಕೆಲಸಗಳು. ಸೊ ಇವತ್ತು ಈ ಅಧ್ಯಾಯವನ್ನ ನಾವು 3ನೇ ಅಧ್ಯಾಯವನ್ನ ಮುಗಿಸಿದ್ದೇವೆ. ಕೊನೆಗೆ ನಾವು ನೋಡೋಣ ಕ್ವಶನ್ ಬಗ್ಗೆ. ಈಗ ನಾವು 4ನೇ ಅಧ್ಯಾಯಕ್ಕೆ ಹೋಗೋಣ. ಇದನ್ನು ನಾವು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಥವಾ ದಿವ್ಯ ಜ್ಞಾನ ಅಂತ ಹೇಳ್ತೇವೆ. ಯಾಕೆ ಇದು ದಿವ್ಯ ಜ್ಞಾನ ಅನ್ನುವಂಥದ್ದನ್ನು ನಾವು ನೋಡ್ಲಿಕ್ಕೆ ಹೋದ್ರೆ, ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳುವಂತಹದ್ದು ಪರಂಪರೆ, ಕೃಷ್ಣನ ದೈವಿಕ ಸ್ವರೂಪ, ಭಗವಂತ ಯಾರು, ಏನು, ಯಾಕೆ ಅವನು ಅವತಾರ ಮಾಡ್ತಾನೆ, ಸೊ ಈ ಪರಂಪರೆ ಯಾವುದು, ಗುರು ಪರಂಪರೆ ಯಾವುದು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಎಲ್ಲಾ ಮಾರ್ಗಗಳನ್ನು ಹೇಗೆ ನಮಗೆ ಪ್ರತಿಯೊಂದು ಹೇಗೆ ಅವನು ಹೇಳ್ತಾನೆ ನನ್ನಲ್ಲಿಯೇ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಯಾವ ಜ್ಞಾನದ ಮಾರ್ಗಗಳು
ನಾವೇನು ತಿಳ್ಕೊಂಡು ಭಗವತ್ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡ್ತೇವೆ ಪ್ರತಿಯೊಂದು ಅವನಲ್ಲಿಗೆ ಬರುತ್ತೆ ಅನ್ನೋದನ್ನ ಅವನು ಹೇಳ್ತಾನೆ. ಕರ್ಮ ವಿಕರ್ಮ ಅಕರ್ಮಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಜ್ಞಾನವನ್ನ ಪಡೆಯುವುದು ಯಜ್ಞದ ಮೂಲಕ. ಯಾವ ಯಜ್ಞ ಅನ್ನುವಂಥದ್ದನ್ನ ನಾವು ನೋಡೋಣ. ಜ್ಞಾನವನ್ನ ಪಡೆಯುವುದನ್ನ ಹೇಗೆ, ವಿಧಾನ ಯಾವುದು, ಜ್ಞಾನವನ್ನ ನಾವು ಹೇಗೆ ಪಡೆಯಬೇಕು, ತದ್ವಿದ್ಯೆ ಪ್ರಣಿಪಾತನ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಗವದ್ಗೀತೆ ಯಥಾರೂಪ ಅಂತ ನಾವು ಕರಿತೇವೆ. ಯಾಕೆ ಈ ಭಗವದ್ಗೀತೆ ಯಥಾರೂಪ ಅನ್ನೋದನ್ನ ನೋಡಿದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಮಂ ವಿವಸ್ವತೆ ಯೋಗೋ ಪ್ರೋಕ್ತವಾನಹೋ ವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನೋರಿಕ್ಷ್ವಾಕವೇ ಬ್ರವೀತ್. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಸೊ ನೋಡಿ, ಈ ಭಗವದ್ಗೀತೆಯ ಜ್ಞಾನವನ್ನ ಹರೇ ಕೃಷ್ಣ ಯಾರಾದರೂ ಅರ್ಥ ಓದಬೇಕು ಅಂದ್ರೆ ದಯವಿಟ್ಟು ಕೈ ಎತ್ತಿ, ಅಥವಾ ಏನಾದರೂ ಕೇಳಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಸೊ ಭಗವದ್ಗೀತೆ ಈ ಜ್ಞಾನ, ಈಗ ನಮಗೆ ಏನು ಜ್ಞಾನವನ್ನ ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ, ಇದನ್ನ ಮೊದಲು ಅವನು ಯಾರಿಗೆ ಹೇಳಿದ? ವಿವಸ್ವಾನ್ ಅಂದ್ರೆ ಸೂರ್ಯದೇವನ ಹೆಸರು. ಅವನಿಗೆ ಹೇಳ್ತಾನೆ. ಸೂರ್ಯದೇವನಿಂದ ಅವನು ಸೂರ್ಯದೇವ ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳ್ತಾನೆ. ಈಗ ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಮನು ಇರ್ತಾರೆ. ಆ ರೀತಿಯಾಗಿ ಆ ಒಂದು ಮನ್ವಂತರದಲ್ಲಿ ಸೂರ್ಯದೇವನು ವಿವಸ್ವಾನ್ ಅನ್ನುವಂಥ ಹೆಸರಿನವನು. ಅವನು ಸೂರ್ಯದೇವನಾಗಿರ್ತಾನೆ. ಮತ್ತು ಈ ಅಂದ್ರೆ ಅವನು ಈ ಜ್ಞಾನವನ್ನ ಮನುವಿಗೆ ಹೇಳ್ತಾನೆ. ಮನು ಇಕ್ಷ್ವಾಕುವಿಗೆ ಹೇಳ್ತಾನೆ. ಇಕ್ಷ್ವಾಕು ಯಾರು ಅನ್ನೋದನ್ನ ನೋಡ್ಲಿಕ್ಕೆ ಹೋದ್ರೆ ಈ ರೀತಿಯಾಗಿ ಭಗವದ್ಗೀತೆಯ ಜ್ಞಾನ ಬಂದಿರುತ್ತೆ. ಏವಂ ಪರಪರ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇ ಮಹತ ಯೋಗೋ ನಷ್ಟಃ ಪರಂತಪ. ಸೊ ಮೊದಲಿನ ಕಾಲದಲ್ಲಿ ಏನಿತ್ತು, ಈ ರಾಜರ್ಷಿಗಳು ಇರ್ತಾ ಇದ್ರಲ್ವಾ, ಈ ರಾಜರ್ಷಿಗಳು ಇದನ್ನ ಎಲ್ಲ ಅಂದ್ರೆ ಗುರು ಪರಂಪರೆ, ಪ್ರತಿಯೊಂದು ಮಹರ್ಷಿಗಳು ಇದನ್ನ ತಿಳ್ಕೊಂಡಿರುವಂತಹದ್ದು. ಅವರು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನ ಮಾಡಬೇಕಾಗಿತ್ತು. ರಾಜರ್ಷಿಗಳು ಈ ಉತ್ತಮೋತ್ತಮ ವಿಜ್ಞಾನ ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಪರಂಪರೆ ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನ ನಷ್ಟವಾದಂತೆ ಕಾಣುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಅರ್ಜುನನಿಗೆ. ಯಾವಾಗ ಹೇಳ್ತಾ ಇದ್ದಾನೆ? 500 ವರ್ಷಗಳ ಹಿಂದೆ ಯಾವಾಗ ಈ ಮಹಾಭಾರತ ಯುದ್ಧ ಆಯಿತೋ ಆಗ ಹೇಳ್ತಾ ಇರುವಂತಹದ್ದು. ಸೊ ಈಗ ಪರಂಪರೆಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋದ್ರೆ ಮುಖ್ಯವಾಗಿ 4 ಪರಂಪರೆ ಭಗವಂತನಿಂದ ಬಂದಿರುವಂತಹದ್ದು. ಅದನ್ನ ನಾವು ಹೇಳುವಂತಹದ್ದು ರಾಮಾನುಜಂ ಶ್ರೀ ಶ್ರೀಚಕ್ರೆ ಮಧ್ವಾಚಾರ್ಯಂ ಚತುರ್ಮುಖಂ ಶ್ರೀ ವಿಷ್ಣು ಸ್ವಾಮಿನಂ ರುದ್ರೋ ನಿಂಬಾದಿತ್ಯಂ ಚತುಸ್ನಃ. ಅಂದ್ರೆ ಇಲ್ಲಿ ನೋಡ್ಬೋದು, ರಾಮಾನುಜ ಆಚಾರ್ಯರು ಶ್ರೀ ಲಕ್ಷ್ಮಿಯ ಪರಂಪರೆಯಿಂದ ಬಂದಿರೋದ್ರಿಂದ ಅವರನ್ನ ಲಕ್ಷ್ಮಿ ತನ್ನ ಅನುಯಾಯಿಯಾಗಿ ಗುರುತಿಸ್ಕೊಳ್ತಾಳೆ. ಇದು ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಮುಖ್ಯ ಗುರುಗಳು. ಬ್ರಹ್ಮನ ಪರಂಪರೆಯಿಂದ ಮಧ್ವಾಚಾರ್ಯರು. ಶಿವನ ಪರಂಪರೆಯಲ್ಲಿ ವಿಷ್ಣುಸ್ವಾಮಿ ಅನ್ನುವಂಥವರು. ಆಮೇಲೆ ಈ ಚತುರ್ಕುಮಾರರು ಅಶ್ವಿನಿ ದೇವತೆಗಳು ಅಂತ ನಾವು ಹೇಳ್ತೇವೆ. 4 ಕುಮಾರರು, ಅವರ ಅನುಯಾಯಿಯಾಗಿ ಅವರು ನಿಂಬಾರ್ಕಾಚಾರ್ಯರನ್ನ ಅವರು ನೇಮಿಸ್ತಾರೆ. ಅಂದ್ರೆ ಅವರು ಬರ್ತಾರೆ ಅಂತ ಆ ಗುರುಗಳು. ಬ್ರಹ್ಮನ ಪರಂಪರೆಯಲ್ಲಿ ಮಧ್ವಾಚಾರ್ಯರು. ಸೊ ಈ ರೀತಿಯಾಗಿ 4 ಗುರು ಪರಂಪರೆ ಏನ್ ಬರುತ್ತೆ, ಭಗವಂತನಿಂದ ಬಂದಿರುವಂತಹದ್ದು ನೇರವಾದ ಕೊಂಡಿಯಲ್ಲಿ ನಮಗೆ ಅಂತಹ ಒಂದು ಪೀಠ ಏನಿದೆ ಗುರು, ಅದು ಪರಂಪರೆಯಿಂದ ಅಂದ್ರೆ ಪರಂಪರೆಯಲ್ಲಿ ಬಂದಿರುವಂತಹ ಗುರುಪೀಠ ಆಗತ್ತೆ. ಸೊ ಇಸ್ಕಾನಿನ ಯಾಕೆ ನಾವು ಯಥಾರೂಪ ಅಂತೇವೆ, ಅಥವಾ ಯಾಕೆ ಇಸ್ಕಾನ್ ಪರಂಪರೆಯಲ್ಲಿ ಬಂದಿರುವಂತಹದ್ದು, ಯಾವ ಪರಂಪರೆಯಲ್ಲಿ ಬಂದಿರುವಂತಹದ್ದನ್ನು ನೋಡಿದ್ರೆ ಅದು ಬ್ರಹ್ಮ ಪರಂಪರೆಯಲ್ಲಿ ಬಂದಿರುವಂತಹದ್ದು. ಮಧ್ವಾಚಾರ್ಯರು, ಉಡುಪಿಯ ಮಧ್ವಾಚಾರ್ಯರು ಬಂದಿರುವಂತಹ ಪರಂಪರೆಯಲ್ಲಿಯೇ ಇಸ್ಕಾನ್ ಸಹಿತ ಬಂದಿರುತ್ತೆ. ಸೊ ಇಸ್ಕಾನಿನ ಈ ಟ್ರೀಯನ್ನು ನಾವು ನೋಡಿದಾಗ ನೋಡ್ಬಹುದು, ಈ AC ಭಕ್ತಿ ವೇದಾಂತ ಶ್ರೀಲಾ ಪ್ರಭುಪಾದರು 32ನೇ ಗುರುಗಳಾಗಿ ಈ ಪರಂಪರೆಯಲ್ಲಿ ಬರ್ತಾರೆ.
ಅಲ್ವಾ? ಸೊ ಹೀಗೆ ಕೃಷ್ಣ, ಬ್ರಹ್ಮ, ನಾರದ, ವ್ಯಾಸ, ಮಧ್ವ, ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ, ಜಯತೀರ್ಥ, ಜ್ಞಾನಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಾಹ್ಮಣ್ಯ ತೀರ್ಥ, ವ್ಯಾಸತೀರ್ಥ, ಲಕ್ಷ್ಮೀಪತಿ, ಮಾಧವೇಂದ್ರ ಪುರಿ, ಈಶ್ವರ ಪುರಿ, ನಿತ್ಯಾನಂದ ಅಥವಾ ಅದ್ವೈತ, ಚೈತನ್ಯ ಮಹಾಪ್ರಭುಗಳು, ರೂಪ ಗೋಸ್ವಾಮಿ, ರಘುನಾಥ ಜೀವ, ಕೃಷ್ಣದಾಸ, ನರೋತ್ತಮ, ವಿಶ್ವನಾಥ, ಜಗನ್ನಾಥ, ಭಕ್ತಿ ವಿನೋದ ಠಾಕೂರ್, ಗೌರಿ ಕಿಶೋರ್ ಪ್ರಭು, ಹೀಗೆ ಇವರೆಲ್ಲ ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳು. ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ, AC ಭಕ್ತಿವೇದಾಂತ ಪ್ರಭುಪಾದ ಗುರುಗಳು. ಆಮೇಲೆ ಬರುವಂತಹದ್ದು ಪ್ರಭುಪಾದರು, ಹೀಗೆ 32ನೇವರಾಗಿ. ಅವನು ಕೇಳ್ತಾ ಇದ್ದಾನೆ, ನೀನು ಅಂದ್ರೆ ಈಗ ನಾನು ನೀನು ಸಮಕಾಲೀನರು ಹೇಗಾಗಿರ್ತೀವಿ? ನೀನು ಅದನ್ನು ಹೇಳಿದ್ರೆ ವಿವಸ್ವಾನಿಗೆ ಹೇಳ್ತೀಯ ಅಂತೀಯ, ನಾನು ನೀನು ಒಂದೇ ವಯಸ್ಸಿನವ್ರು ಯಾಕೆ? ಅರ್ಜುನ ವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಹೇಳಿದನು, ಸೂರ್ಯದೇವನಾದ ವಿವಸ್ವಾನು ನಿನಗಿಂತ ಮೊದಲು ಹುಟ್ಟಿದನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನ ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಅವನು ಕೇಳ್ತಾ ಇದ್ದಾನೆ, ಹೇಗೆ ನಾವು ಸಮಕಾಲೀನರಾಗಿ. ಸೊ ನಾನು ನಿಮಗೆ ಒಂದು ಲೆಕ್ಕಾಚಾರವನ್ನು ಇಲ್ಲಿ ಕೊಡ್ತೇನೆ. ನಮ್ಮ ಕಲಿಯುಗ ಅನ್ನುವಂತಹದ್ದು 4,32,000 ವರ್ಷ. ಅದಾದ್ಮೇಲೆ ದ್ವಾಪರಾಯುಗ ಇದರ 2 ಪಟ್ಟು ಇರುತ್ತೆ, 8,64,000 ವರ್ಷ. ಆಮೇಲೆ ತ್ರೇತಾಯುಗ ಅನ್ನುವಂತಹದ್ದು ಕಲಿಯುಗದ 3 ಪಟ್ಟು, 1,01.296 ಮಿಲಿಯನ್ ಇಯರ್ಸ್. ಹಾಗೆಯೇ ಸತ್ಯಯುಗ ಅನ್ನುವಂಥದ್ದು ಕಲಿಯುಗದ 4 ಪಟ್ಟು, ಅಂದ್ರೆ 1.728 ಮಿಲಿಯನ್ ಇಯರ್ಸ್ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಆಮೇಲೆ ಈ ಮನ್ವಂತರ ಬರುತ್ತೆ. ಈ ಮನ್ವಂತರ, ಒಂದು ಮನ್ವಂತರ ಅಂದ್ರೆ ಈ 4 ಯುಗಗಳು ಮತ್ತೆ ಎಲ್ಲಾ ಸಂಧ್ಯಾ ಎಲ್ಲ ಸೇರಿದ ಮೇಲೆ ಆಗುವಂತಹದ್ದು ಈ ಮನ್ವಂತರ ಅನ್ನುವಂಥದ್ದು. ಸೊ ಒಂದು ಮನ್ವಂತರ ಅಂದ್ರೆ ಆಲ್ಮೋಸ್ಟ್ 71 ದಿವ್ಯ ಯುಗಗಳು ಕಳಿಬೇಕು, ಮತ್ತೆ 306.72 ಮಿಲಿಯನ್ ಇಯರ್ಸ್ ಆಗಬೇಕು. ಆಗ ಒಂದು ಮನ್ವಂತರ ಆಗಿದೆ ಅನ್ನುವಂಥದ್ದು. ಇದೆಲ್ಲ ಸಂಧ್ಯಾಕಾಲ. ಅಂದ್ರೆ ಇಲ್ಲಿ ಉದಾಹರಣೆಗೆ ನೋಡಿ, ದ್ವಾಪರಾಯುಗದಿಂದ ಕಲಿಯುಗಕ್ಕೆ ಟ್ರಾನ್ಸಿಟ್, ಇದು ಸಂಧ್ಯಾಕಾಲ ಅಂತ ಕರೀತೇವೆ. ಸೊ ಇಲ್ಲಿ ಚಿಕ್ಕದಾಗಿ ಕಂಡ್ರು ಅದು ಸಂಧ್ಯಾಕಾಲ ಇರತ್ತೆ, 2 ಯುಗಗಳು ಸೇರುವಂತಹದ್ದು. ಸೊ ಆ ರೀತಿಯಾಗಿ ಎಲ್ಲ ಸಂಧ್ಯಾಕಾಲಗಳು ಮತ್ತೆ ಈ ಮನ್ವಂತರ ಅದಾದ್ರೆ ಬ್ರಹ್ಮನಿಗೆ ಒಂದು ಹಗಲಾಗತ್ತೆ. ಅಷ್ಟೇ ಪ್ರಮಾಣದ ರಾತ್ರಿಯು ಬ್ರಹ್ಮನಿಗೆ ಆಗಬೇಕು. ಸೊ ಇಲ್ಲಿ ನೋಡಿ, ಬ್ರಹ್ಮನಿಗೆ 50 ವರ್ಷ ದಾಟಿದೆ. ಅದರಿಂದ ಅವನ ಅಜ್ಜನ ತರ ನಾವು ನೋಡುವಂಥದ್ದು. ಅವನಿಗೆ ಅರ್ಧ ಆಯುಷ್ಯ 100 ವರ್ಷ ಕಲಿಯುಗದಲ್ಲಿ, ಅವನಿಗೆ ಅವನ ಲೆಕ್ಕಾಚಾರದ ಪ್ರಕಾರ 50 ವರ್ಷ ಕಳೆದಿದೆ. ಸೊ ಇಲ್ಲಿ ಹೇಗೆ ಅಂತ ನಾವು ನೋಡಿದ್ರೆ ಲೆಕ್ಕಾಚಾರವನ್ನು ನೀವು ನೋಡಬಹುದು. ಇಲ್ಲಿ 6 ಮನ್ವಂತರ ಕಳೆದಿದೆ ಇವಾಗಲೇ. 27 ಸಲ ಈ ಯುಗದ ಸೈಕಲ್ ಆಗಿದೆ. ಯಾವುದು? ತ್ರೇತಾಯುಗ, ಕೃತಯುಗ, ಸತ್ಯಯುಗ ಅಂತ ನಾವೇನ್ ಕರಿತೇವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಾಯುಗ ಮತ್ತು ಕಲಿಯುಗ. ಹೀಗೆ 27 ಸಲ ಈ ಯುಗಗಳು ಬಂದು ಹೋಗಿದ್ದಾವೆ. ಈಗ 28ನೆಯ ಯುಗ ಅಂದ್ರೆ 28ನೆಯ ಸೈಕಲ್ ನಡೀತಾ ಇದೆ. ಸತ್ಯ, ತ್ರೇತಾ, ದ್ವಾಪರ 3 ಪಾಯಿಂಟ್. ಹೀಗೆ ನೋಡಿದರೆ ನಾವೆಲ್ಲ ನೋಡ್ಕೊಂಡ್ರೆ ಕಲಿಯುಗದಲ್ಲಿ ಈಗ 5,121 ವರ್ಷ ಮಾತ್ರ ಆಗಿದೆ. ಬ್ರಹ್ಮನ ಆಯುಷ್ಯವನ್ನು ನಾವು ಲೆಕ್ಕಾಚಾರ ಹಾಕ್ಲಿಕ್ಕೆ ಹೋದಾಗ ನೀವು ನೋಡ್ಬೋದು. ಸೊ ಭಗವದ್ಗೀತೆ ಅನ್ನುವಂಥದ್ದು 120 ಮಿಲಿಯನ್ ವರ್ಷಗಳ ಹಿಂದೆ ವಿವಸ್ವಾನ್ ಹೇಳಿರ್ಬೋದು ಅಂತ ಈ ಲೆಕ್ಕಾಚಾರದ ಮೇಲೆ ನಾವು ಹೇಳಬಹುದು. ಸೊ ಈ ಕಲಿಯುಗದಲ್ಲಿ ಈಗ 5,121 ವರ್ಷ ಆಗಿದೆ ಆಲ್ರೆಡಿ ಕಲಿಯುಗದ್ದು. ಸೊ ಭಗವದ್ಗೀತೆಯನ್ನ ಭಗವಂತ ಮೊದಲನೇ ಸಲ ಅಟ್ಲೀಸ್ಟ್ 120 ಮಿಲಿಯನ್ ವರ್ಷಗಳ ಹಿಂದೆ ಭಗವಂತನಾದ ಸೂರ್ಯನಿಗೆ, ವಿವಸ್ವಾನಿಗೆ ಹೇಳಿದ ಅಂತ ನಾವು ಇಲ್ಲಿಂದ ತಿಳ್ಕೊಳ್ಬಹುದು. ಇದಕ್ಕೆ ಮಹಾಭಾರತದಲ್ಲಿಯೂ ಸಹಿತ ಆಧಾರ ಇದೆ. ಹರೇ ಕೃಷ್ಣ. ಭಾರತಿ ಮಾತಾಜಿ ಹರೇ ಕೃಷ್ಣ.
ಸೊ ಏನ್ ಹೇಳತ್ತೆ ಗೀತೆಯ ಚರಿತ್ರೆ, ಮಹಾಭಾರತದಲ್ಲಿ ಏನ್ ಹೇಳುತ್ತೆ, ತ್ರೇತಾಯುಗಾದೌ ಚತುರ್ಥೋ ವಿವಸ್ವಾನ್ ಮನವೇದದೌ ಮನುಷ್ಯ ಲೋಕ ಭರ್ತ್ಯರ್ಥಂ ಸತಾ ಯಯಕ್ ಸತಾ ಸುತಾಯೇ ಅಕ್ಷಕವೇ ದದೌ. ಅಂದ್ರೆ ಇಕ್ಷ್ವಾಕುಣಾಚ ಕಥಿತೋ ವ್ಯಾಪ್ಯ ಲೋಕಾನವಸ್ಥಿತ. ಪರಮಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾನವ ಕುಲದ ತಂದೆಯಾದ ಮನು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕು ಭೂಗ್ರಹದ ರಾಜ. ಎಲ್ಲಿ ಬರ್ತಾನೆ ಅವನು ಇಕ್ಷ್ವಾಕು? ಈ ರಾಮ ಹುಟ್ಟಿರುವಂತಹ ಈ ಇಕ್ಷ್ವಾಕು ವಂಶದಲ್ಲಿ ಬರ್ತಾನೆ ಆ ರಾಜ, ಭೂಗ್ರಹದ ರಾಜ. ಅವನು ಮೊದಲನೆಯ ಭೂಗ್ರಹದ ರಾಜ. ಮತ್ತು ಅದೇ ಅದೇ ಕುಟುಂಬದಲ್ಲಿ ಶ್ರೀರಾಮಚಂದ್ರನು ಸಹಿತ ಜನಿಸ್ತಾನೆ. ಅದರಿಂದ ಭಗವದ್ಗೀತೆ ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮನುಷ್ಯ ಅಂದ್ರೆ ಮಾನವ ಕುಲದಲ್ಲಿ ಇದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋದ್ರೆ ನೋಡ್ಬೋದು ನೀವು ಇಲ್ಲೀಗ ಅಟ್ಲೀಸ್ಟ್ 2 ಮಿಲಿಯನ್ ವರ್ಷಗಳು ಹಿಂದೆ ಗೀತಾ ಭೂಮಿ ಮೇಲೆ ಬಂದಿದೆ ಅನ್ನೋದನ್ನ ನಾವು ಹೇಳ್ಬೋದು. ಸೊ ಬ್ರಹ್ಮನಿಗೆ 1 ದಿನ ಅಂದ್ರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಎಷ್ಟು ವರ್ಷ ಅಂತ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು. ಬ್ರಹ್ಮನ 1 ಗಂಟೆ ಅಂದ್ರೆ ಎಷ್ಟು ಸಮಯ ನಮ್ಮದು. ಬ್ರಹ್ಮನ 1 ನಿಮಿಷ ಅಂದ್ರೆ ನಮಗೆ ಎಷ್ಟು ವರ್ಷ ಕಳೆದಿರ್ಬೇಕು, 60 ಲಕ್ಷ ವರ್ಷ ಕಳೆದಿದ್ರೆ ಬ್ರಹ್ಮನಿಗೆ 1 ನಿಮಿಷ ಆಗತ್ತೆ. ಕೃಷ್ಣ ಯಾಕೆ ಅವತಾರ ಮಾಡ್ತಾನೆ, ಎಲ್ಲಿ ಬರ್ತಾನೆ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಹೋದ್ರೆ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯೆಯ. ಹರೇ ಕೃಷ್ಣ ಮಾತಾಜಿ. ಭಾರತಿ ಮಾತಾಜಿ ಹಿಂದಿ ಓದ್ತೀರಾ? ಅರ್ಥ ಹಾ, ಅನುವಾದ ಓದಿ. ನನಗೆ ಹುಟ್ಟು ಎನ್ನುವುದಿಲ್ಲ. ನನ್ನ ಆಧ್ಯಾತ್ಮಿಕ ಶರೀರವು ಶ್ರಮಿಸುವುದಿಲ್ಲ, ಜಯಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಪ್ರಭು. ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ ಭಗವಂತ ಹೇಳ್ತಾ ಇದ್ದಾನೆ, ನನಗೆ ಹುಟ್ಟು ಅನ್ನುವಂತಹದ್ದಿಲ್ಲ. ಅವನ ಶರೀರ ಅನ್ನುವಂತಹದ್ದು ಆಧ್ಯಾತ್ಮಿಕವಾದಂತಹದ್ದು, ಶಾಶ್ವತವಾದಂತಹ ಶರೀರ. ಅದು ನಮ್ಮ ಶರೀರದ ಪ್ರಕಾರ ಜರಾ ಅವಸ್ಥೆಗೆ ಹೋಗುವುದಿಲ್ಲ ಅಲ್ವಾ? ನಮ್ಮ ಶರೀರ ಕ್ಷಯಿಸುತ್ತೆ, ಭೌತಿಕ ಶರೀರ. ಆದ್ರೆ ಅವನ ಶರೀರ ಕ್ಷಯಿಸುವುದಿಲ್ಲ. ಅವನು ಎಲ್ಲಾ ಜೀವಿಗಳ ಪ್ರಭು ಮತ್ತು ಪ್ರತಿ ಯುಗದಲ್ಲಿಯೂ ತನ್ನ ಮೂಲ ರೂಪ ಆಧ್ಯಾತ್ಮಿಕ ರೂಪದಲ್ಲಿ ಅವನು ಅವತಾರ ಮಾಡ್ತೇನೆ ತಾನು ಅನ್ನೋದನ್ನ ಹೇಳ್ತಾನೆ. ಸೊ ಇಲ್ಲಿ ದೇವಕಿಯ ಗರ್ಭದಲ್ಲಿ ಅವನು ಹೋಗುವ ಮೊದಲು ಅವರಿಗೆ ಭೂಮಿ ತಾಯಿ ಬ್ರಹ್ಮನ ಹತ್ರ ಹೋಗ್ತಾಳೆ, ತುಂಬಾ ಇದಿದೆ, ಸಹಾಯ ಬೇಕು ಅಂತ. ಬ್ರಹ್ಮ ಈ ಶಿವ ಎಲ್ಲ ಸೇರಿ ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ. ಆಗ ಅವನು ಹೇಳ್ತಾನಂತೆ, ನಾನೀಗ ಅವತಾರ ಮಾಡ್ತೇನೆ ಸ್ವಲ್ಪ ದಿವಸ ನಿಮ್ಮ ಮನೆಯಲ್ಲಿ ಅಂತ. ಹಾಗೆ ಅವನು ಕೃಷ್ಣನಾಗಿ ಇಲ್ಲಿ ದೇವಕಿಯ ಗರ್ಭದಲ್ಲಿ ಬಂದು ಅಲ್ಲಿ ಬರುವ ಮೊದಲು ಸಹಿತ ಅವನು ತನ್ನ ಚತುರ್ಭುಜ ನಾರಾಯಣನ ರೂಪವನ್ನ ವಸುದೇವ ದೇವಕರಿಗೆ ತೋರಿಸ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲಿ ನೀನೊಂದು ಮಗು ಆಗ್ಬೇಕು ಅಂತ ನಮಗೆ. ಸೊ ಅವನು ಈ ರೀತಿಯಾಗಿ ಅಲ್ಲಿ ಒಂದು ಕೃಷ್ಣ ಆತರ ಬರ್ತಾನೆ. ಅವನು ಹೇಳ್ತಾನೆ, ನಾನು ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ನಾನು ಅವತಾರ ಮಾಡ್ತೇನೆ ಅಥವಾ ಬರ್ತೇನೆ ಅಂತ ಹೇಳ್ತಾನೆ. ಕೃಷ್ಣ ಯಾವಾಗ ಅವನು ಬರ್ತಾನೆ, ಯಾವಾಗ ಕಾಣಿಸ್ಕೊಳ್ಬಹುದು, ಅದಕ್ಕೂ ಒಂದು ಕಾರಣ ಇರುತ್ತೆ. ಆವಾಗ ಅವನು ಹೇಳ್ತಾನೆ ಇಲ್ಲಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭರತವಂಶಜನಾದ ಅರ್ಜುನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿ ಆಗುತ್ತೋ ಮತ್ತು ಅಧರ್ಮವು ಹೆಚ್ಚುತ್ತೋ ಆಗ ಸ್ವಯಂ ಅವತಾರ ಮಾಡ್ತೇನೆ. ಸೊ ಅವನು ಬರ್ತಾನೆ ಅನ್ನುವಂಥದ್ದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ. ಅವನು ಬರ್ತಾನೆ. ಯಾವಾಗ ಅದು ಅನ್ಕಂಟ್ರೋಲೇಬಲ್ ಇರುತ್ತೆ ಅಂತ ಶಿಷ್ಯನ ಅವನು ಬಂದು, ಈಗ ಕಲಿಯುಗದಲ್ಲಿ ಕಲ್ಕಿ ಅವತಾರದಲ್ಲಿ ಅವನು ಬರ್ತಾನೆ.
ಒಂದು ಖಡ್ಗವನ್ನು ಹಿಡ್ಕೊಂಡು ಅಂತ ಹೇಳಲಾಗುತ್ತೆ. ಸೊ ಅವನು ದುಷ್ಟರನ್ನ ಶಿಕ್ಷಿಸುವುದಕ್ಕಾಗಿ ಮತ್ತು ಸಜ್ಜನರನ್ನ ರಕ್ಷಿಸುವುದಕ್ಕಾಗಿ ಅವನು ಬರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಅನ್ನೋದನ್ನ ಹೇಳ್ತಾನೆ. ಆದರೆ ಭಗವಂತನ ಹುಟ್ಟಿನ ಬಗ್ಗೆ ನಿನ್ನೆ ಒಂದು ಮಾತಾಜಿ ಪ್ರಶ್ನೆ ಕೇಳಿದ್ರು, ಏನು ರಾಮ ಯಾಕೆ ಹಾಗೆ ಮಾಡ್ದ ಅಂತ. ರಾಮ, ಸೀತೆ, ಕೃಷ್ಣ, ರಾಧೆ ಇವ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಂಡಾಗ ನಮಗೆ ಅಂತಹ ಉತ್ತರಗಳು ಸಿಗತ್ತೆ. ಆದ್ರಿಂದ ದೇಹತ್ಯಾಗ ಮಾಡಿದ ಮೇಲೆ ಯಾರು ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಆದ್ರೆ ಅವರು ಭಗವಂತನ ಕುರಿತಾಗಿ ಯಥಾರ್ಥವಾಗಿ ಅವನನ್ನು ಅರ್ಥ ಮಾಡಿಕೊಳ್ಬೇಕು. ಆವಾಗ ಮಾತ್ರ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅರ್ಹತೆ ಸಿಗುವಂತಹದ್ದು. ಭೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಃ ಭಾವೋ ಜ್ಞಾನ ತಪಸ ಭೂತ ಮದ್ಭಾವಮಾಗತಃ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವನಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ನನ್ನ ಜ್ಞಾನದಿಂದ ಪರಿಶುದ್ಧವಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಅವರು ತನ್ನಲ್ಲಿ ದಿವ್ಯ ಪ್ರೇಮವನ್ನ ಪಡೆದಿದ್ದಾರೆ. ಭಯ, ರಾಗ, ಕ್ರೋಧಗಳನ್ನ ತ್ಯಜಿಸಿ. ಭಯ ಅಂದ್ರೇನು? ಯಾವುದೇ ರೀತಿಯಾದಂಥ ಭಯ ಇರುವುದಿಲ್ಲ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿದಾಗ. ರಾಗ ಯಾವುದಾದ್ರೂ ಒಂದು ಬಗ್ಗೆ ಹೆಚ್ಚು ಅಂಟುಕೊಳ್ಳುವಂಥದ್ದು ರಾಗ. ಪ್ರೀತಿ ಜಾಸ್ತಿ ಅಲ್ವಾ? ಈಗ ನಾವು ಸಂಬಂಧಗಳ ಬಗ್ಗೆ, ನಮ್ಮ ಆಸ್ತಿಗಳ ಬಗ್ಗೆ, ನಮ್ಮ ಹಲವಾರು ರೀತಿಯ ನಾವು ಅದಕ್ಕೆ ರಾಗ ಅಂದ್ರೆ ಅದಕ್ಕೆ ಜಾಸ್ತಿ ಅಟ್ಯಾಚ್ ಆಗಿರೋದು, ಅಂಟುಕೊಂಡಿರುವಂತಹದ್ದು. ಕ್ರೋಧ ಬರುತ್ತೆ ಅಲ್ವಾ? ಕ್ರೋಧ. ಇದೆಲ್ಲವನ್ನ ಬಿಟ್ಟವನು ಯಾರಿರ್ತಾನೋ ಅವನು ಭಗವಂತನಲ್ಲಿ ಮನಸ್ಸನ್ನ ಇಟ್ಟಿರುವಂತವನು. ಅವನು ಭಗವಂತನಿಗೆ ಶರಣಾಗತನಾಗ್ತಾನೆ. ಅವನು ಭಗವಂತನ ಆಶ್ರಯ ಪಡೆದಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ನನ್ನ ಜ್ಞಾನದಿಂದ ಪರಿಶುದ್ಧರಾಗ್ತಾರೆ. ಭಗವಂತನ ಕುರಿತಾಗಿ ಅವರ ಜ್ಞಾನ ಏನು ತಿಳ್ಕೊಳ್ತಾರೆ, ಅದರಿಂದ ಅವರು ಪರಿಶುದ್ಧರಾಗ್ತಾರೆ. ಭಗವಂತನ ಕುರಿತಾದ ಜ್ಞಾನದಿಂದ, ಅವನ ಕುರಿತಾದ ಆಲೋಚನೆಯಿಂದ. ಸೊ ಅವರಲ್ಲಿ ಅವರು ಭಗವಂತನ ತನ್ನ ದಿವ್ಯ ಪ್ರೇಮವನ್ನ ಪಡೆದಿದ್ದಾರೆ ಅನ್ನೋದನ್ನ ಹೇಳ್ತಾನೆ. ಸೊ ಈ ಗೋಪಿಕಾ ಸ್ತ್ರೀಯರಿರ್ಬಹುದು, ಯಶೋಧ ದೇವಕಿ, ವಸುದೇವ ದೇವಕಿಯರಿರ್ಬೋದು, ಕೃಷ್ಣ ಎಲ್ಲೆಲ್ಲಿ ಅವತಾರ ಮಾಡ್ತಾನೆ ಅವನ ಜೊತೆ ಅವ್ರು ಬರ್ತಾರೆ, ಒಂದು ತಂಡದಲ್ಲೇ ಬರುತ್ತಾರೆ ಅವರು ಅಲ್ವಾ? ಸೊ ಆದ್ರಿಂದ ಅವರಿಗೆಲ್ಲ ಅವರು ಭಗವಂತನ ಭಕ್ತಿಯನ್ನ ಮಾಡ್ತಾ ಇರ್ತಾರೆ. ಉಳಿದದ್ದೆಲ್ಲ ಈ ಮಾಯೆಯಲ್ಲಿ ಮಹಾಮಾಯೆ, ಯೋಗಮಾಯೆ ಇದ್ದಾಗೆ ಈ ಕಲಿಯುಗದಲ್ಲಿ ನಮಗೆಲ್ಲ ಮಹಾಮಾಯೆಯ ಸಮಸ್ಯೆ. ಅದ ಯೋಗಮಾಯೆ ಅನ್ನುವಂಥದ್ದು ಏನಂತೆ, ಅದು ಆಧ್ಯಾತ್ಮಿಕ ಲೋಕದಲ್ಲಿದ್ದಾಗ ಭಗವಂತನ ಕುರಿತಾಗಿ ಯಾರು ಭಕ್ತಿಯನ್ನ ಮಾಡ್ತಾರೋ ಅಂಥವರಿಗೆ, ಉದಾಹರಣೆಗೆ ಈ ಯಶೋಧ ಕೃಷ್ಣನನ್ನ ಹೇಗೆ ಒಂದು ತಾಯಿಯಾಗಿ ಅವಳು ಭಗವಂತನ ಒಂದು ಸೇವೆಯನ್ನ ಮಾಡ್ತಾಳೆ ಮಾತೃ ರೂಪದಲ್ಲಿ ಅಲ್ವಾ? ಸೊ ಆ ರೀತಿಯಾಗಿ ಅವಳು ಸೇವೆಯನ್ನ ಮಾಡುವಾಗ ಅವಳಿಗೆ ತಾಯಿ ಮತ್ತೆ ಮಗನ ಸಂಬಂಧ ಮಾತ್ರ ಅಲ್ಲಿರುತ್ತೆ. ಅವಳು ತಾನು ಭಗವಂತನನ್ನ ತನ್ನ ಮಗನಾಗಿ ಕಾಣ್ತಾ ಇದ್ದೇನೆ ಅನ್ನುವಂತಹದ್ದು ಸಹಿತ ಅವಳಿಗೆ ನೆನಪಿರುವುದಿಲ್ಲ. ಅಂದ್ರೆ ಅದು ಯೋಗಮಾಯೆ ಮಾಡುವಂತಹದ್ದು. ಶುದ್ಧವಾದಂತಹ ಸೇವೆಯನ್ನ, ವಾತ್ಸಲ್ಯ ಸೇವೆಯನ್ನ ತಾಯಿ ಯಶೋದೆ ಕೃಷ್ಣನ ಕುರಿತಾಗಿ ಮಾಡ್ತಾಳೆ. ಹಾಗೆ ಅವನ ಕುರಿತಾದ ಜ್ಞಾನದಿಂದ ಪರಿಶುದ್ಧರಾಗ್ತಾರೆ ಜನ. ಭಗವಂತನ ಕುರಿತಾಗಿ ನಾವು ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೋಡ್ಕೋಬೇಕು. ಆಗ ನಾವು ಪರಿಶುದ್ಧತೆಯನ್ನ ಪಡಿತೇವೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನ ಪಡಿತಾರೆ ಅಂತ ಹೇಳ್ತಾನೆ. ಸೊ ಈ ರೀತಿಯಾಗಿ
12 ಮಹಾಜನರ ಬಗ್ಗೆ ಭಗವಂತ ಇಲ್ಲಿ 12 ಮಹಾಜನರು ಯಾರು? ಬ್ರಹ್ಮ, ಶಂಭು, ಶುಕ, ಪ್ರಹ್ಲಾದ, ನಾರದ, ಜನಕ, ಕುಮಾರ, ಕಪಿಲ, ಸ್ವಯಂಭುವ, ಭೀಷ್ಮ, ಬಲಿ, ಯಮ ಇವರೆಲ್ಲ ಭಗವಂತನಿಂದ ಈ ಸನಾತನ ಧರ್ಮವನ್ನ ಭಗವಂತನ ಕುರಿತಾಗಿ ಅಂದ್ರೆ ಅವೇರ್ನೆಸ್, ಇವರನ್ನ 12 ಮಹಾಜನರು ಅಂತ ಕರೀತಾರೆ. ಸೊ ಭಗವಂತನ ರೂಪ ಶಾಶ್ವತವಾದದ್ದು, ನಮ್ಮ ರೂಪ ಶಾಶ್ವತವಾದದ್ದು. ನಮ್ಮ ಶರೀರ ಶಾಶ್ವತವಾದದ್ದಲ್ಲ, ಭಗವಂತನ ಶರೀರ ಶಾಶ್ವತವಾದದ್ದು. ನಮ್ಮನ್ನ ಮಾಯೆ ನಿಯಂತ್ರಣ ಮಾಡಿದ್ರೆ ಭಗವಂತ ಮಾಯೆಯನ್ನೇ ನಿಯಂತ್ರಣ ಮಾಡ್ತಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಯಾರು ನನಗೆ ಹೇಳ್ತಾರೋ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪ್ರಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನು ಅನುಸರಿಸುತ್ತಾರೆ. ಧನ್ಯವಾದಗಳು ಪ್ರಭುಜಿ. ಸೊ ಯಾರು ಭಗವಂತನಿಗೆ ಶರಣಾಗತರಾಗ್ತಾರೆ, ನಾನು ಅವರಿಗೆ ಅನುಗ್ರಹ ಮಾಡ್ತೇನೆ. ಹೇಗೆ? ಹಾಗೆ ಅವರು ಎಷ್ಟು ರೀತಿಯಾಗಿ, ಸಪೋಸಿಂಗ್ ನಾವೀಗ ಭಗವಂತನ ಭಕ್ತಿಯನ್ನ 10% ಮಾಡಿದ್ರು ಅವನ ಪ್ರತಿಫಲ ನಮಗೆ 10% ಇದ್ದೇ ಇರುತ್ತೆ. ನಾವು 50% ಮಾಡಿದ್ರು ಆ ಪ್ರತಿಫಲ 50% ಅವನು ಅನುಗ್ರಹ ನಮಗೆ ಮಾಡ್ತಾನೆ. ಯಾವ ರೀತಿಯಾಗಿ ಅವರು ಶರಣಾಗತರಾಗ್ತಾರೋ ಆ ರೀತಿಯಾದಂತಹ ಭಗವಂತನ ಅನುಗ್ರಹ ನಮಗಿರತ್ತೆ ಅನ್ನೋದನ್ನ ಅವನಲ್ಲಿ ಹೇಳ್ತಾನೆ. ಅದರಿಂದ ಅವನೇನ್ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬರು ನನ್ನ ಮಾರ್ಗವನ್ನೇ ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಕಾರಣ ಅವನೇ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ. ಆದುದರಿಂದ ದೇವತೆಗಳನ್ನ ಪೂಜಿಸ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನ ಪಡೆಯುತ್ತಾರೆ. ಸೊ ಇಲ್ಲಿ ಅಲ್ವಾ, ನಮಗೆ ಫಲಾಪೇಕ್ಷಿತೆ ಅಂದ್ರೆ ಯಾವತ್ತು ನಾವು ಬೇರೆ ಬೇರೆ ರೀತಿ ದೇವತೆಗಳಲ್ಲಿ ಹರಕೆಯನ್ನು ಹೊತ್ಕೊಳ್ಳುವಂತಹದ್ದು ಅಥವಾ ಪೂಜೆಯನ್ನ ಮಾಡುವಂತಹದ್ದು, ಆ ರೀತಿಯಾಗಿ ನಾವೇನ್ ಮಾಡ್ತೇವೆ, ಒಂದು ರೀತಿಯಾದಂತಹ ನಮ್ಮ ಕೆಲಸಗಳು ಆಗುವ ಹಾಗೆ ಆ ರೀತಿಯಾದ ಸಿದ್ಧಿಯನ್ನು ನಾವು ಪಡೆಯುತ್ತೇವೆ. ಅವರೇನ್ ಮಾಡ್ತಾರೆ, ಇತರ ದೇವತೆಗಳನ್ನ ಅಂದ್ರೆ ಪೂಜೆ ಮಾಡ್ತಾರೆ ಅನ್ನುವಂಥದ್ದು. ಯಾಕೆ? ಆ ಶೀಘ್ರವಾಗಿ ಅವರು ಸಿದ್ಧಿಯನ್ನ ಪಡೆಯುವುದಕ್ಕೋಸ್ಕರ. ಆದ್ರೆ ಆ ಸಿದ್ಧಿಯಲ್ಲಿ ನಮ್ಗೇನು ಬರತ್ತೆ ಫಲಾಪೇಕ್ಷೆ, ಅಥವಾ ನಾವು ಕೇಳದೇನೆ ಕೆಲವೊಂದು ನಮಗೆ ಬರಬಹುದು ಭಗವಂತನ ಭಕ್ತಿಯನ್ನ ಮಾಡುವುದರಿಂದ. ಆ ರೀತಿಯಾಗಿ ಸಿದ್ಧಿಯನ್ನ ಎಲ್ಲವನ್ನ ಕೊಡುವವನು ತಾನೇ ಅನ್ನೋದನ್ನ ಅವನು ಮುಂದೆ ಹೇಳ್ತಾನೆ. ಚಾತುರ್ವರ್ಣ್ಯಮಯ ಸೃಷ್ಟಂ, ಒಂದ್ ಸೆಕೆಂಡ್. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ ಕರ್ತಾರಮವ್ಯಯಂ. ಹರೇ ಕೃಷ್ಣ. ಓದಿ ಮಾತಾಜಿ. ಐಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ. ಸೊ ಈ 4 ವರ್ಣಗಳ ಬಗ್ಗೆ ನಾನು ಮೊದಲು ಹೇಳಿದೆ. ಈ 4 ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು. ಈ 4 ವರ್ಣಗಳು ತನ್ನಿಂದನೇ ಬಂದಿರುವಂತಹದ್ದು. ಅವರು ಮಾಡುವಂತಹ ಗುಣಕರ್ಮ ವಿಭಾಗಶಃ ಅಲ್ವಾ, ಆ ರೀತಿಯಾಗಿ ಅವರು ಮಾಡುವಂತಹ ಒಂದು ನಿಗದಿತ ಕರ್ತವ್ಯಗಳ ಮೇರೆಗೆ ಅವರನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ ಚಾತುರ್ವರ್ಣ್ಯ ಆ ರೀತಿಯಾಗಿ ನಿಯೋಜಿಸಲಾಗಿದೆ. ಅದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈ ವ್ಯವಸ್ಥೆ ತನ್ನಿಂದನೇ ಆಗಿರೋದ್ರಿಂದ ನನಗೆ ಅಂದ್ರೆ ಈ ವ್ಯವಸ್ಥೆ ನಾನು ಸೃಷ್ಟಿಸಿದ್ರೆ ನಾನು ಬದಲಾವಣೆ ಇಲ್ಲ, ಅವನಿಗೆ ಯಾವುದೇ ರೀತಿಯಾದಂತಹ ಇದರಿಂದ ಇಂಪ್ಯಾಕ್ಟ್ ಇರೋದಿಲ್ಲ. ಅವನಿಗೆ
ಅನ್ವಯ ಆಗುವುದಿಲ್ಲ. ಅದು ಅವನು ಅವ್ಯಯ, ವ್ಯಯಿಸುವುದಿಲ್ಲ. ಅವನು ಹೇಗಿದ್ದಾನೋ ಹಾಗೇ ಇರ್ತಾನೆ ಅನ್ನುವಂಥದ್ದು ಅವ್ಯಯ ಭಗವಂತ. ಆದ್ದರಿಂದ ನಾನು ಕರ್ತಾರನಲ್ಲ, ಕರ್ತಾರ ಅವನು ಏನನ್ನು ಮಾಡಿರುವುದಿಲ್ಲ. ಭಗವಂತ ಅವನಿಗೆ ಈ ಐಹಿಕ ಪ್ರಪಂಚದ ಇದರ ಅವನಿಗೆ ತಟಸ್ಥನಾಗಿರ್ತಾನೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ ನಾನು ಕರ್ತಾರನಲ್ಲ ಅಂತ ನಿನ್ನ ತಿಳ್ಕೋ ಅಂತ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ. ಸೆಕೆಂಡ್. ಹರೇ ಕೃಷ್ಣ ಪ್ರಭುಜಿ. ಹಾ, 1 ಸೆಕೆಂಡ್, ಕಾಣಿಸ್ತಾ ಇಲ್ಲ. ಆಯ್ತು. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಾಭಿರ್ನ ಸ ಬಧ್ಯತೆ. ಓದಿ ಮಾತಾಜಿ. ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಧನ್ಯವಾದ ಪ್ರಭುಜಿ. ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ, ಆದ್ರೆ ನಮಗೆ ಕರ್ಮ ಫಲಗಳು ಅಂಟುಕೊಳ್ಳುತ್ತೆ. ಭಗವಂತನಿಗೆ ಮಾತ್ರ ಯಾವುದೂ ಅಂಟುಕೊಳ್ಳುವುದಿಲ್ಲ. ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ. ಅವನಿಗೆ ಅವನಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲದರ ಹಿಂದಿರುವಂತಹ ಶಕ್ತಿ ಅವನು. ಅದರಿಂದ ಅವನಿಗೆ ಯಾವುದೇ ಕರ್ಮಫಲಗಳನ್ನ ಇನ್ಫ್ಯಾಕ್ಟ್ ಅವನಿಂದ ನಾವು ಪಡೆಯಬಹುದು. ಕರ್ಮಫಲಗಳು ಅಂದ್ರೆ ಕರ್ಮ ಅಲ್ಲ, ಭಕ್ತಿ ಮಾಡಬೇಕು. ಭಕ್ತಿಗೆ ಕೆಲವು ಫಲಗಳು ನಮಗೆ ಸಿಗಬಹುದು. ಈ ವಿಷಯದಲ್ಲಿ ಸತ್ಯವನ್ನ ಯಾರು ಅರ್ಥ ಮಾಡಿಕೊಳ್ತಾರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಅದರಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಏನು, ನನಗೆ ಯಾವ ಕರ್ಮನೂ ಅಂಟುವುದಿಲ್ಲ, ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಳ್ಳುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ಭೀಷ್ಮಾಚಾರ್ಯರು ಒಂದು ಶಪಥ ಮಾಡಿರ್ತಾರೆ. ಏನ್ ಶಪಥ ಮಾಡಿರ್ತಾರೆ? ಕೃಷ್ಣ ತಾನು ಶಸ್ತ್ರ ಹಿಡಿಯುವುದಿಲ್ಲ ಮಹಾಭಾರತ ಯುದ್ಧದಲ್ಲಿ ಅಂತ ಹೇಳ್ತಾನೆ ಅಲ್ವಾ. ಆದ್ರೆ ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ಪ್ರತಿನಿತ್ಯ 10,000 ಪಾಂಡವರನ್ನು ಕೊಲ್ಲುವುದಿಲ್ಲ ನಾನು, ಆದರೆ 10,000 ಅವರ ಸೈನಿಕರನ್ನ ಕೊಲ್ತೇನೆ. ಆಮೇಲೆ ಕೃಷ್ಣನ ಹತ್ರ ಶಸ್ತ್ರ ಹಿಡಿಸ್ತೇನೆ ಅವನ ಕೈಯಲ್ಲಿ ನಾನು ಅಂತ ಅವರು ಶಪಥ ಮಾಡಿರ್ತಾರೆ. ಅದು ಭೀಷ್ಮಾಚಾರ್ಯರು, ಅದು ಭಗವಂತನಿಗೆ, ಕೃಷ್ಣನಿಗೆ ಗೊತ್ತು. ಯಾಕೆಂದ್ರೆ ಭೀಷ್ಮಾಚಾರ್ಯರು ಪಾರ್ಥ ಸಾರಥಿಯ ರೂಪದಲ್ಲಿ ಕೃಷ್ಣನನ್ನ ಪೂಜಿಸ್ತಾ ಇರ್ತಾರೆ. ಅವರಿಗೆ ಅವನ ಆ ರೂಪ ಬಹಳ ಇಷ್ಟ. ಭೀಷ್ಮಾಚಾರ್ಯರಿಗೆ ಪಾರ್ಥ ಸಾರಥಿ ರೂಪ ಕೃಷ್ಣನ. ಒಂದ್ಸಲ ಏನಾಗುತ್ತೆ, ಅವರು ನಿರಾಯುಧರಾಗಿರ್ತಾರೆ, ಅವ್ರ ಕೈಯಲ್ಲಿ ಯಾವುದೇ ಆಯುಧ ಇರುವುದಿಲ್ಲ. ಆಗ ಕೃಷ್ಣ ಹೇಳ್ತಾನೆ ಅರ್ಜುನ ಹತ್ರ, ನೀನ್ ಬಾಣ ಬಿಡು. ಅರ್ಜುನ ಹೇಳ್ತಾನೆ, ಅವ್ರ ಕೈಯಲ್ಲಿ ಶಸ್ತ್ರನೇ ಇಲ್ಲ, ನಾನು ಹೇಗೆ ಬಾಣ ಬಿಡ್ಲಿ? ಸರಿ, ಹಾಗಿದ್ರೆ ನಿನ್ನ ಹತ್ರ ಆಗಲ್ಲಲ್ವಾ, ನಾನೇ ಹೋಗ್ತೇನೆ ಅಂತ ಅಲ್ಲಿರುವಂತಹ ಒಂದು ರಥದ ಚಕ್ರವನ್ನ ಕೈಯಲ್ಲಿ ಹಿಡಿದು ನಾನೇ ಹೋಗ್ತೇನೆ ಅಂತ ಕೃಷ್ಣನ ಹತ್ರ ಅತ್ಯಂತ ರಭಸವಾಗಿ ಹೋಗ್ತಾ ಇರ್ತಾರೆ. ಆದ್ರೆ ಇವನು ಆಮೇಲೆ ಹೋಗ್ತಾನೆ, ಅರ್ಜುನ ಇಲ್ಲ, ಅವರನ್ನ ಅಲ್ಲಿಗೆ ನಿಲ್ಲಿಸಿ ಕೃಷ್ಣನ ಹತ್ರ ಹೇಳ್ತಾನೆ, ಇಲ್ಲ ನಾನು ಮಾಡ್ತೇನೆ, ನೀನ್ ಬೇಡ ಮಾಡೋದು ಅಂತ, ನಾನೀಗ ಯುದ್ಧ ಮಾಡ್ತೇನೆ, ನಾನು ಬಾಣ ಬಿಡ್ತೇನೆ ಅಂತ. ಸೊ ಇದು ಭಗವಂತ ಅಂದ್ರೆ ಹೇಗೆ ಅವನು ಅನುಗ್ರಹ ಮಾಡ್ತಾನೆ ಭಕ್ತರ ಅಂದ್ರೆ, ಇಲ್ಲಿ ಭೀಷ್ಮಾಚಾರ್ಯರು ಹೇಳಿರ್ತಾರಲ್ಲ ಶಪಥ ಮಾಡಿ, ಅದು ಈಡೇರಿದಾಗ ಆಯ್ತು. ಇಲ್ಲಿ ಕೃಷ್ಣ ಹೇಳಿರ್ತಾನೆ, ನಾನು ಯಾವುದೇ ಶಸ್ತ್ರವನ್ನ ಹಿಡಿಯುವುದಿಲ್ಲ. ಆ ರೀತಿಯಾಗಿ ಅವನು ಯಾವುದೇ ಶಸ್ತ್ರವನ್ನ ಹಿಡಿದೇ ಇರುವ ರೀತಿಯಲ್ಲಿಯೂ ಆಯಿತು. ಅಂದ್ರೆ ಭಗವಂತನ ಆ ರೀತಿಯಾಗಿ ಅವನು ತನ್ನ ಭಕ್ತರನ್ನ, ಅದರಿಂದ ನಾವು ದೀನ ಬಂಧು ಅಂತ ಕೃಷ್ಣನನ್ನ ಕರೆಯುವಂಥದ್ದು. ಕರ್ಮಣ್ಯೋಯಪಿ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮ
ನಿಷಿದ್ಧ ಕರ್ಮ ಯಾವುದು, ಅಕರ್ಮ ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅದರಿಂದ ನಾವು ಮಾಡುವಂತ ಕರ್ಮಗಳಲ್ಲಿ 3 ಬಗೆಯ ಒಂದು ಕರ್ಮ. ಈ ಕರ್ಮ ಅಂದ್ರೆ ಏನು ಹೇಳ್ತೀರಾ ಮಾತಾಜಿ? ಬೇರೆ ಯಾರಾದ್ರೂ ಹೇಳ್ತಾರೆ ಕರ್ಮ ಅಂದ್ರೆ ಏನು? ಈಗ ಈ ಕರ್ಮ ಅಂದ್ರೆ ನಾವು ಇಂದ್ರಿಯ ತೃಪ್ತಿಗೆ ಮಾಡುವಂತ ಕೆಲಸ, ಅದು ಕರ್ಮ. ಈ ಕರ್ಮದ ಜಟಿಲತೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದು ಕಷ್ಟ. ನಮಗೆ ಯಾವಾಗ ಕರ್ಮದಲ್ಲಿ ನಾವು ಯಾವಾಗ ಏನು ಆಗತ್ತೆ ಅನ್ನುವಂಥದ್ದು ನಾವು ಮಾಡಿದ ಕರ್ಮಗಳ ಮೇಲೆ. ಅದರಿಂದ ಮನುಷ್ಯನಾದವನು ನನ್ನ ನಿಗದಿತ ಕರ್ತವ್ಯ ಯಾವುದು, ಅಂದ್ರೆ ವಿಕರ್ಮ ನಿಷಿದ್ಧ ಕರ್ಮಗಳು ಯಾವುದು, ಅದನ್ನು ಯಾವ್ದು ಮಾಡಬಾರ್ದು ಅಂತಾರೋ ಅದನ್ನು ನಾನು ಮಾಡಬಾರ್ದಲ್ವಾ, ಆ ರೀತಿಯಾದ ಕರ್ಮ ಯಾವುದು. ಮತ್ತೆ ಅಕರ್ಮ. ಅಕರ್ಮ ಅಂದ್ರೆ ಏನು? ಯಾವಾಗಲೂ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ನಾವು ನಮ್ಮ ಕರ್ಮವನ್ನು ಮಾಡುವಂಥದ್ದು. ಅಕರ್ಮದಲ್ಲಿ ಫಲಾಪೇಕ್ಷೆ ಇರುವುದಿಲ್ಲ, ಫಲಾಪೇಕ್ಷೆ ಇಲ್ಲದೆ ಅದನ್ನು ಅಕರ್ಮ. ಭಗವಂತನಲ್ಲಿ ಯಾವಾಗಲೂ ನಾವು ಅಕರ್ಮದಲ್ಲಿ ಅಂದ್ರೆ ಅವನ ಕುರಿತಾಗಿ ಸ್ಮರಿಸ್ತಾ ಇರಬೇಕು ಅನ್ನುವಂಥದ್ದು. ಸೊ ಇದನ್ನ ಸರಿಯಾಗಿ ನಾವು ತಿಳಿದುಕೊಳ್ಬೇಕು ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಸೊ ಅಕರ್ಮಕ್ಕೆ ಉದಾಹರಣೆ ನಾರದರು. ಯಾವಾಗಲೂ ಹರಿನಾಮ ಸ್ಮರಣೆಯನ್ನ ಮಾಡ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ, ಭೂಮಿಗೆ ಬರ್ತಾರೆ ಅಲ್ವಾ. ಸೊ ಪೂರ್ತಿಯಾಗಿ ಅವರು ಹರಿನಾಮ ಸ್ಮರಣೆಯನ್ನ ಮಾಡ್ತಾರೆ, ಇದು ಅಕರ್ಮ. ಆ ರೀತಿಯಾಗಿ ನಾವು ಭಗವಂತನ ಸ್ಮರಣೆಯನ್ನ ಮಾಡೋದ್ರಿಂದ ನಮ್ಗೇನಾಗತ್ತೆ, ನಮ್ಮ ಮನಸ್ಸು ಸಹಿತ ಚಂಚಲವಾದ ಮನಸ್ಸು ದೃಢವಾಗತ್ತೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶ್ಯಂತಿ ತೇ ಜ್ಞಾನಂ ಜ್ಞಾನಿ ನಸ್ತತ್ವ ದರ್ಶನ. ಹರೇ ಕೃಷ್ಣ. ಯಾರು ಓದ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶವನ್ನು ಮಾಡಬಲ್ಲರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸೊ ಹೇಗೆ ನಾವು ಜ್ಞಾನವನ್ನ ತಿಳ್ಕೊಳ್ಬೇಕು, ಹೇಗೆ ಭಗವಂತನ ಕುರಿತಾಗಿ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ನಮ್ಮ ಅಕರ್ಮ ಕರ್ಮ ವಿಕರ್ಮದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಇಲ್ಲಿ ಭಗವಂತ ಅದಕ್ಕೂ ಉತ್ತರವನ್ನ ಕೊಟ್ಟಿದ್ದಾನೆ. ಏನು? ಗುರುವಿನ ಬಳಿಗೆ ಹೋಗಿ ಸತ್ಯವನ್ನ ತಿಳಿದುಕೊಳ್ಳಲು ನಾವು ಪ್ರಯತ್ನ ಮಾಡಬೇಕು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡುವ ಮತ್ತು ಅವರಿಗೆ ಸೇವೆ ಮಾಡು ಅಂತ ಅವನು ಹೇಳ್ತಾನೆ. ನಮ್ರನಾಗಿರ್ಬೇಕು ಅಲ್ವಾ. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನ ಕಂಡಿದ್ದಾರೆ. ಆತ್ಮ ಸಾಕ್ಷಾತ್ಕಾರವನ್ನ ಯಾರು ಪಡೆದಿದ್ದಾರೆ ಅವರನ್ನು ನಾವು ಮಹಾತ್ಮರು ಅಥವಾ ಅವರು ಸತ್ಯ ಏನು ಅನ್ನೋದು ಗೊತ್ತಿದೆ. ಆದ್ರಿಂದ ಕೆಲವೊಂದು ಟೈಮ್ ನಮ್ಮ ಜೀವನ ಸಮಸ್ಯೆ ಇಂಥವ್ರ ತಗೊಂಡು ಹೋದ್ರೆ ಅವ್ರಿಗೆ ಸ್ವಲ್ಪ ನಗಾಡ್ತಾರೆ. ಸೊ ಯಾಕೆ ಅಂದ್ರೆ ಅವರು ಹೀಗೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಅರ್ಥ ಆಗಿರುತ್ತೆ ನಮ್ಮ ಕರ್ಮದ ಜಟಿಲತೆ ಏನು, ಅಥವಾ ನಾವು ಹೇಗೆ ಈ ಐಹಿಕ ಪ್ರಪಂಚದಲ್ಲಿ ಬಂಧನದಲ್ಲಿ ಸಿಲುಕಿಕೊಂಡಿರ್ತೇವೆ ಅನ್ನುವಂಥದ್ದು ಅವ್ರಿಗೆ ತಿಳಿಯುತ್ತೆ. ಅದರಿಂದ ಅಂದ್ರೆ ಅವರು ನಮ್ಮ ಈ ಐಹಿಕ ಪ್ರಪಂಚದ ನಮ್ಮ ಈ ಕರ್ಮಕಾಂಡ ಏನಿದೆ ಅದರಿಂದ ದೂರವಾಗಿರುವಂಥವ್ರು, ಅದರಿಂದ ಹೊರಗೆ ಬಂದಿರುವಂಥವ್ರು, ಅಂಥವ್ರನ್ನ ನಾವು ಮಹಾತ್ಮರು ಅಂತ ಕರಿತೇವೆ. ನಮ್ಮ ಮುಂದೆ ಅದ್ರ ಬಗ್ಗೆನೂ ಭಗವಂತ ವಿಶೇಷವಾಗಿ ಹೇಳ್ತಾನೆ ಮುಂದಿನ ಅಧ್ಯಾಯಗಳಲ್ಲಿ. ಸೊ ಇವತ್ತಿಗೆ ನಮ್ಮ ಈ 2 ಚಾಪ್ಟರ್, ನಮ್ಮ ಚಾಪ್ಟರ್ 3 ಮತ್ತೆ ಚಾಪ್ಟರ್ 4 ಗುರು ಅಲ್ವಾ. ಸೊ ಈ 2 ನಾವು ಇವತ್ತು ನಿಷ್ಕಾಮ ಕರ್ಮ ಅಂದ್ರೆ ಏನು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಕಾಂಡ ಅಂದ್ರೆ ಕರ್ಮ ಅಂದ್ರೆ ನಮ್ಮ ಸಕಾಮ ಕರ್ಮ, ನಮ್ಮ ಯಾವುದೇ ಒಂದು ಅಂದ್ರೆ ಫಲಗಳನ್ನ ಅಪೇಕ್ಷಿಸಿ ಮಾಡುವಂತಹ ಕರ್ಮ. ಉದಾಹರಣೆ, ಶ್ರೇಷ್ಠನಾದವನು ಯಾವಾಗಲೂ ಹೇಗೆ ನಡೆದು ತೋರಿಸ್ತಾನೆ, ಅವನದನ್ನೇ ಮಾಡಿ ಕಾಣಿಸ್ತಾನೆ. ನಮ್ಮ ಶ್ರೇಷ್ಠ ಶತ್ರು ನಮ್ಮ ಮನಸ್ಸು ಅಥವಾ ಚಂಚಲವಾದಂತಹದ್ದು. ಮತ್ತೆ 4ನೇ ಅಧ್ಯಾಯದಲ್ಲಿ ನಾವು ಈ ಪರಂಪರೆಯ ಬಗ್ಗೆ ತಿಳ್ಕೊಂಡದ್ದು. ಗುರು ಪರಂಪರೆ ಅಂದ್ರೆ ಏನು, ಕೃಷ್ಣ ದೈವಿಕ ಸ್ವರೂಪ ಏನು,
ಮತ್ತು ಅವನು ಯಾಕೆ, ಎಲ್ಲಿ, ಹೇಗೆ ಕಾಣಿಸ್ಕೊಳ್ತಾನೆ, ಈ ಅಕರ್ಮ, ವಿಕರ್ಮ ಮತ್ತೆ ಕರ್ಮ ಅಂದ್ರೆ ಏನು, ಮತ್ತೆ ಹೇಗೆ ನಾವು ಜ್ಞಾನವನ್ನ ಪಡೆಯಬೇಕು. ಜ್ಞಾನವನ್ನು ಪಡೆಯುವುದು ನಮ್ರರಾಗಿ ಹೋಗಿ ಗುರುಗಳಲ್ಲಿ ನಾವು ವಿನಮ್ರರಾಗಿ ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರ ನಮ್ಮ ಜ್ಞಾನವನ್ನ ಪಡೆಯಬಹುದು ಅನ್ನೋದನ್ನ ಇವತ್ತು ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದ ಎಲ್ರಿಗೂ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಪ್ರಭುಜಿ ರೆಕಾರ್ಡ್ ಕಳ್ಸ್ಬೋದೇನ್ರಿ ಪ್ರಭುಜಿ? ಹಾ, ರೆಕಾರ್ಡಿಂಗ್ ಇದೆ, ಕಳಿಸ್ತೇವೆ ಮಾತಾಜಿ. ಪ್ರಭುಜಿ ಇವತ್ತು ಅದಕ್ಕೆ ಬಂದಿನ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಒಂದ್ ಸೆಕೆಂಡ್, ಎಲ್ಲೈತೆ ಫಸ್ಟ್ ಆಪ್ಷನ್. ಧನ್ಯವಾದಗಳು. ಧನ್ಯವಾದಗಳು. ಓಕೆ, ನಾವು ಒಂದ್ ಕೆಲಸ ಮಾಡೋಣ. ಏನ್ ಮಾಡ್ಬೇಕೀಗ, ನಾವು ಪ್ರತಿನಿತ್ಯ 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ ಇವತ್ತಿಂದ. ಈಗ ನಾಳೆ ಏನೋ ಕ್ಲಾಸ್ ಇಲ್ಲ ನಿಮ್ಗೆ. ಇನ್ನು ನಮ್ಮ ನೆಕ್ಸ್ಟ್ ಕ್ಲಾಸು ಶನಿವಾರ, ಬರೋ ವೀಕೆಂಡ್. ಓಕೆನಾ? ಬರೋ ವೀಕೆಂಡ್ ಅಲ್ಲಿ ನಾವೀಗ 4 ಚಾಪ್ಟರ್ 2, 1, 2, 3, 4 ಆಗಿದೆ. 5, 6, 7, 8 ನೆಕ್ಸ್ಟ್ ವೀಕ್ ಮಾಡ್ತೀವಿ ನಾವು. ಓಕೆ, ಧನ್ಯವಾದಗಳು ಎಲ್ರಿಗೂ. ಈಗ ನಾವು ಜಪವನ್ನ ಮಾಡಬೇಕು. ಜಪವನ್ನ ಮಾಡೋದು ಹೇಗೆ ಅಂತ ನಿಮ್ಗೆ ಒಂದ್ಸಲ ಹೇಳ್ತೇನೆ. ಇದು ಜಪಮಾಲೆ ಇದೆ, ಇದು ಜಪ ಬ್ಯಾಗ್ ಇದೆ, ಇದ್ರೊಳಗಡೆ ಇಟ್ಕೊಳ್ತೀವಿ ನಾವು. ಯಾಕಂದ್ರೆ ಆ ಮಾಲೆ ಅಲ್ಲಿ ಇಲ್ಲಿ ಇಡಬಾರದು, ಒಂದೇ ಕಡೆ ಇರಬೇಕು. ಮತ್ತೆ ಅದರ ಪವಿತ್ರತೆ ಹಾಗೆ ಇರಬೇಕು ಅನ್ನುವಂಥದ್ದು. ಈ ತರ ಹಾಕೊಂಡು ಅವಾಗ ಏನಾಗುತ್ತೆ, ಇಲ್ಲಿ ಜಪ ಬ್ಯಾಗ್ ಅಲ್ಲಿ ಮಾಡೋದಿದ್ರೆ ಈ ನಮ್ಮ ತೋರ್ಬೆರಳಿದೆ, ಅದನ್ನು ನಾವು ಜಪಮಾಲೆಯನ್ನು ಟಚ್ ಮಾಡಬಾರ್ದು ಜಪ ಮಾಡುವಾಗ. ಅದಕ್ಕಾಗಿ ನಾವೇನ್ ಮಾಡ್ತೇವೆ, ಈ ರೀತಿಯಾಗಿದೆ ಜಪಮಾಲೆ. ಈ ತರ ಬೆರಳು ಹೊರಗಡೆ ಇಟ್ಕೊಂಡು ಒಳಗಡೆಯಿಂದ ಈ ಕೃಷ್ಣ ಮಣಿಯನ್ನ ಹಿಡಿದು ಬಿಟ್ಟು ನಾವು ಪಂಚತತ್ರ ಮಹಾಮಂತ್ರವನ್ನ ಹೇಳ್ತೇವೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತರಿಂದ ಅಂತ. ಅದಾದ್ಮೇಲೆ ಈ ಮಣಿಯನ್ನ ನಮ್ಮ ಕಡೆ ಎಳ್ಕೊಳ್ತಾ ಈ ತರ ಈ ಬೆರಳಿಂದ ಮುಟ್ಟಬಾರ್ದು ಅಷ್ಟೆ. ನಮ್ಮ ಕಡೆ ಎಳ್ಕೊಳ್ತಾ ನಾವು ಒಂದೊಂದೇ ಮಂತ್ರ ಹೇಳ್ಕೊಂಡು ಹರೇ ಕೃಷ್ಣ ಮಂತ್ರವನ್ನ ಹೇಳ್ಕೊಂಡು ಹೋಗಿ ಜಪ ಮಾಡಬೇಕು. ಈಗ ನೋಡಿ, ಈಗ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ
कृष्ण कृष्ण हरे हरे राम 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 हरे हरे कृष्ण 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 हरे राम 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 हरे हरे कृष्ण 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 हरे 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 राम हरे हरे कृष्ण 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 हरे राम हरे हरे कृष्ण 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 हरे राम राम हरे हरे कृष्ण 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 हरे राम हरे कृष्ण कृष्ण हरे राम हरे कृष्ण 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 हरे राम हरे कृष्ण कृष्ण हरे राम राम हरे कृष्ण कृष्ण हरे राम कृष्ण कृष्ण हरे राम कृष्ण कृष्ण हरे राम कृष्ण 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 हरे राम हरे कृष्ण कृष्ण हरे राम हरे राम हरे कृष्ण कृष्ण हरे राम हरे कृष्ण 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 हरे राम हरे कृष्ण कृष्ण हरे राम हरे राम हरे कृष्ण कृष्ण हरे राम हरे कृष्ण कृष्ण हरे कृष्ण हरे राम हरे कृष्ण हरे राम कृष्ण हरे राम हरे कृष्ण 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 हरे राम हरे कृष्ण हरे राम हरे कृष्ण 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 हरे राम हरे कृष्ण हरे राम हरे कृष्ण हरे कृष्ण राम हरे कृष्ण हरे कृष्ण 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 हरे राम हरे कृष्ण कृष्ण हरे राम हरे कृष्ण हरे राम हरे कृष्ण हरे राम हरे कृष्ण हरे राम कृष्ण हरे कृष्ण हरे राम हरे कृष्ण हरे राम हरे कृष्ण हरे राम हरे कृष्ण 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 हरे राम हरे कृष्ण कृष्ण राम हरे कृष्ण हरे राम हरे कृष्ण ಧನ್ಯವಾದಗಳು ಎಲ್ರಿಗೂ ಮತ್ತೆ ಶನಿವಾರ ಭೇಟಿ ಆಗೋಣ ಧನ್ಯವಾದ. ಹರೇ ಕೃಷ್ಣ ಕೃಷ್ಣ. ಶುಭರಾತ್ರಿ ಎಲ್ರಿಗೂ ಧನ್ಯವಾದಗಳು ಓಕೆ ಮಾತಾಜಿ ಶೇರ್ ಮಾಡಿದ್ದಾರೆ ಹರೇ ಕೃಷ್ಣ. ಹರೇ ಕೃಷ್ಣ